ಧನ್ಯವಾದಗಳು ಮಾತಾಜಿ. ನಮಿತಾ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ರು ಎಲ್ಲಿದ್ದೀರಾ ನಾಗವೇಣಿ ಮಾತಾಜಿ? ನೀವು? ನಾನು ಇದ್ದೇನೆ. ಗೀತಾ ಕಮ್ಮಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆಯ್ತು. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಹರೇ ಕೃಷ್ಣ. ಗೀತಾ ಹರೇ ಕೃಷ್ಣ ಮಾತಾಜಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಇಬ್ರಿಗೂ. ಹರೇ ಕೃಷ್ಣ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯೋ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಜಯ ಶ್ರೀ ಶ್ರೀ ಚೈತನ್ಯ ಚೈತನ್ಯ ಜಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾतं ಸಹಗಣ ರಘುನಾಥಾನ್ವಿतं तं ಸಜೀವಂ ಸಾದ್ವೈतं ಸಾವಧೂतं ಪರಿಜನಸಹಿतं ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೀವ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ಆಯೋಜಿಸಿರುವ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಶ್ಲೋಕ 93. ಪ್ರಶಬ್ದೇನ ಮೋಕ್ಷಾಭಿ ಸಂಧಿರಪಿ ನಿರಸ್ತಃ ಇತಿ. 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 ಹರೇ ಕೃಷ್ಣ ಮಾತಾಜಿ.
ಮ್ಯೂಟ್ ಅಲ್ಲಿತ್ತಾ ಗೊತ್ತಿಲ್ಲ. ಪ್ರೇಮರಾಘವ್ ಮಾತಾಜಿ ಓದಿ. ಹರೇ ಕೃಷ್ಣ. ರಚೆ ಪ್ರಾಕ್ ಶಬ್ದೇನ ಪ್ರಾ ಎಂಬ ಪೂರ್ವ ಪ್ರತ್ಯಯದಿಂದ ಮೋಕ್ಷಾಪೇಕ್ಷೆ ಅಪಿ ಖಂಡಿತವಾಗಿ ನಿರಸ್ತ ಇಲ್ಲವಾಗುತ್ತದೆ. ಇತಿ ಹೀಗೆ. ಅನುವಾದ. ಶ್ರೀಮದ್ ಭಾಗವತದ ಶ್ಲೋಕದಲ್ಲಿರುವ ಪ್ರಾ ಎಂಬ ಪೂರ್ವ ಪ್ರತ್ಯಯವು ಮೋಕ್ಷದ ಅಪೇಕ್ಷೆ ಸಂಪೂರ್ಣವಾಗಿ ನಿರಾಕರಿಸಲ್ಪಟ್ಟಿದೆ ಎಂಬುದನ್ನು ಸೂಚಿಸುತ್ತದೆ. ಭಾವಾರ್ಥ. ಶ್ರೀಮದ್ ಭಾಗವತದ ಭಾಷಾಕಾರರಾದ ಶ್ರೀಧರ ಸ್ವಾಮಿಯವರ ವ್ಯಾಖ್ಯಾನ ಇದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಿನ್ನೆ ನಾವು ನೋಡಿದ್ವಿ ಭಾಗವತದ 2ನೇ ಶ್ಲೋಕ, ಮೊದಲನೇ ಕ್ಯಾಂಟು, ಮೊದಲನೇ ಅಧ್ಯಾಯದ ಅಂದ್ರೆ 2ನೇ ಶ್ಲೋಕವನ್ನ ನೋಡಿದ್ವಿ. ಅದ್ರಲ್ಲಿ ನಾವು ನೋಡ್ತೀವಿ ಭಾಗವತ ಧರ್ಮ ಅಂದ್ರೆ ಏನು ಅಂತ. ಭಾಗವತ ಧರ್ಮ ನಮ್ಗೇನನ್ನ ತಿಳಿಸ್ಕೊಡುತ್ತೆ. ಹರೇ ಕೃಷ್ಣ. ಭಾಗವತ ಧರ್ಮ ನಮ್ಗೆ ಏನನ್ನ ಮಾಡ್ಬೇಕು ಅಂತ ಹೇಳುತ್ತೆ. ಕರ್ಮಕಾಂಡ ಅಥವಾ ಜ್ಞಾನವನ್ನು ಬೆಳೆಸ್ಕೊಡುವಂಥದ್ದು ಅಥವಾ ಅಷ್ಟಾಂಗ ಯೋಗವನ್ನ ಮಾಡ್ಲಿಕ್ಕೆ ಹೇಳುತ್ತೆ. ಇಲ್ಲ, ಭಕ್ತಿ ಇಲ್ಲ, ಯೋಗ. ಭಕ್ತಿ ಸೇವೆ ಮಾಡ್ಲಿಕ್ಕೆ ಭಕ್ತಿ ಸೇವೆ ಮಾಡ್ಲಿಕ್ಕಷ್ಟೇ ಹೇಳುತ್ತೆ. ಹೇಳುತ್ತೆ. ಅಂದ್ರೆ ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ಪ್ರಾ ಅನ್ನುವಂಥದ್ದು ಪೂರ್ವ ಪ್ರತ್ಯಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೋಕ್ಷದ ಅಪೇಕ್ಷೆ ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಶುದ್ಧ ಭಕ್ತರು ಯಾರಿದ್ದಾರೆ ಅವರು ಮೋಕ್ಷವನ್ನು ಕೂಡ ಬಯಸೋದಿಲ್ಲ. ಅವರಿಗೆ ಮೋಕ್ಷ ಕೂಡ ಬೇಕಾಗಿಲ್ಲ. ಅಂದ್ರೆ ಭಗವಂತನ ಸೇವೆ ಅನ್ನುವಂಥದ್ದು ಎಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ, ಅದು ನರಕ ಲೋಕಗಳಾಗಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಭಕ್ತರ ಸಂಘದಲ್ಲಿ ಭಗವಂತನ ಸೇವೆ ಸಿಗುತ್ತೆ ಅಂದ್ರೆ ಅವರು ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಸಿದ್ಧರಿರ್ತಾರೆ. ಅಂದ್ರೆ ಭಗವಂತನ ಸೇವೆ ಸಿಕ್ಲಿಲ್ಲ ಅಂತಂದ್ರೆ ಅದು ಎಂತ ಒಂದು ಉನ್ನತವಾದ ಸ್ಥಾನ ಅಂದ್ರೆ ಉನ್ನತವಾದ ಲೋಕ ಆಗಿದ್ರು ಕೂಡ ಅದು ಅವರಿಗೆ ಇಷ್ಟ ಇಲ್ಲ ಅಲ್ಲಿ ಅಂತ. ಅಂದ್ರೆ ಭಗವಂತ ತನ್ನ ಶುದ್ಧ ಭಕ್ತರಿಗೆ ಈ ಎಲ್ಲಾ ರೀತಿಯ ಅಂದ್ರೆ 5 ರೀತಿಯ ಮೋಕ್ಷಗಳಲ್ಲಿ 4 ರೀತಿಯ ಮೋಕ್ಷಗಳನ್ನ ಅವನು ಯಾವ್ದಾದ್ರೂ ಒಂದು ಕೊಡ್ತಾನೆ. ಆದ್ರೂ ಕೂಡ ಅವರಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ. ಅಂದ್ರೆ ಶುದ್ಧ ಭಕ್ತರು ಭಗವಂತನ ಸೇವೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಮೋಕ್ಷ ಅನ್ನುವಂಥದ್ದು ಕೂಡ ಅವರಿಂದೆ ಆ ನಮಸ್ಕಾರ ಮಾಡ್ತಾ ಅವರಿಂದ ಹಿಂಬಾಲಿಸ್ತಾಳಂತೆ, ನನ್ನನ್ನ ಸ್ವೀಕಾರ ಮಾಡಿ ಅಂತ. ಹಾಗೆ ಭಕ್ತರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀಮದ್ ಭಾಗವತದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಧರ ಸ್ವಾಮಿಗಳು ಇದರ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 94. ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ ಸ್ನೇಹ ಏಕ ಜೀವೇರ ಅಜ್ಞಾನಾತಮೋ ಧರ್ಮ. ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ ಸೇಹ ಏಕ ಜೀವೇರ ಅಜ್ಞಾನಾತಮೋ ಧರ್ಮ. ಸ್ನೇಹ ಏಕ ಜೀವೇರ ಅಜ್ಞಾನಾತಮೋ ಧರ್ಮ. ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ ಕೃಷ್ಣ ಭಕ್ತಿರ ಬಾಧಕ ಯಥಾ ಕರ್ಮ ಕರ್ಮ. ಸೇಹ ಏಕ ಜೀವೇರ ಅಜ್ಞಾನಾತಮೋ ಧರ್ಮ. ಸೇಹ ಏಕ ಜೀವೇರ ಅಜ್ಞಾನಾತಮೋ ಧರ್ಮ. ಕೃಷ್ಣ. ಪ್ರವೀಣ ಮಾತಾಜಿ ಓದಿದ್ದೀರಾ? ಓದದಿದ್ರೆ ಓದಿ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಪ್ರವೀಣ ಮಾತಾಜಿ ನಿಮಗೆ ಹಾ, ಮೊನ್ನೆ ಸರಿ. ಕೊಟ್ಟಿದ್ದೇನಲ್ಲ. ಇರ್ಲಿಲ್ವಲ್ಲ ಮಾತಾಜಿ, ನಾನು ಇರ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ ಸೇಹ ಏಕ ಜೀವೇರ ಅಜ್ಞಾನತಮೋ ಧರ್ಮ. ಕೃಷ್ಣ ಭಕ್ತಿಯ ಬಾಧಕ ಅಡಚಣೆ, ಯಥ ಎಲ್ಲ, ಶುಭಾಶುಭ ಶುಭ ಮತ್ತು ಅಶುಭ, ಕರ್ಮಗಳು, ಸೇಹ ಏಕ ಒಂದು, ಜೀವೇರ ಜೀವಿಯ, ಅಜ್ಞಾನತಮಃ ಅಜ್ಞಾನದ ಅಂಧಕಾರದ, ಧರ್ಮ ಸ್ವಭಾವ. ಅನುವಾದ. ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಜಯವಾಗಲಿ. ಶ್ರೀಕೃಷ್ಣನ ದಿವ್ಯವಾದ ಪ್ರೇಮಪೂರ್ಣ ಸೇವೆ ಮಾಡಲು ಹಾನಿಕರವಾದ ಎಲ್ಲ ಶುಭ ಮತ್ತು ಅಶುಭ ಚಟುವಟಿಕೆಗಳು ಅಜ್ಞಾನಾಂಧಕಾರದ ಚಟುವಟಿಕೆಗಳು. ಭಾವಾರ್ಥ. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳನ್ನು ಸೂರ್ಯಚಂದ್ರರಿಗೆ ಹೋಲಿಸಿರುವುದು ಮಹತ್ವಪೂರ್ಣವಾದುದು. ಜೀವಿಗಳು ಆಧ್ಯಾತ್ಮಿಕ ಕಿಡಿಗಳು.
ಅವರ ಸಹಜ ಸ್ವರೂಪವೆಂದರೆ ಭಗವಂತನಿಗೆ ಪೂರ್ಣ ಕೃಷ್ಣ ಪ್ರಜ್ಞೆಯಿಂದ ಭಕ್ತಿ ಸೇವೆ ಮಾಡುವುದು. ಧರ್ಮ ಕಾರ್ಯಗಳು ಮತ್ತಿತರ ಧಾರ್ಮಿಕ ಅಥವಾ ಅಧಾರ್ಮಿಕ ಸಂಸ್ಕಾರಗಳು ಮತ್ತು ಈ ಭೌತಿಕ ಅಸ್ತಿತ್ವದಿಂದ ಪಲಾಯನ ಮಾಡುವ ಬಯಕೆ ಇವೆಲ್ಲವನ್ನು ಈ ಆಧ್ಯಾತ್ಮಿಕ ಕಿಡಿಗಳ ಆಚ್ಛಾದನೆಗಳೆಂದು ಭಾವಿಸಲಾಗಿದೆ. ಜೀವಿಗಳು ಈ ಅನಾವಶ್ಯಕವಾದ ಆಚ್ಛಾದನಗಳಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರಬೇಕು. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಅವತರಿಸಿರುವ ಉದ್ದೇಶವೇ ಆತ್ಮದ ಅಂಧಕಾರವನ್ನು ತೊಲಗಿಸುವುದು. ಅವರಿಬ್ಬರು ಅವತರಿಸುವುದಕ್ಕೆ ಮುಂಚೆ ಜೀವಿಗಳ ಈ ಅನಾವಶ್ಯಕ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯನ್ನು ಆಚ್ಛಾದನಗೊಳಿಸಿದ್ದವು. ಈ ಸೋದರರು ದರೆಗಿಳಿದು ಬಂದ ಮೇಲೆ ಜನರ ಹೃದಯಗಳು ಪರಿಶುದ್ಧಗೊಂಡು ಮತ್ತೆ ಕೃಷ್ಣ ಪ್ರಜ್ಞೆಯ ನೈಜ ನೆಲೆಯಲ್ಲಿ ನೆಲೆಗೊಂಡಿವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ನಾಳೆ try ಭಾವಾರ್ಥ. ಮಾಡ್ತೀವಿ ಬಿಡಮ್ಮ. ಅನುವಾದ ಭಾವಾರ್ಥ ಪ್ರಭಾದರಿಂದ ಪ್ರಭಾದರಿಗೆ ಜಯವಾಗಲಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನಿಗೆ ಕೃಷ್ಣನಿಗೆ ಪ್ರೇಮಪೂರ್ಣ ಸೇವೆ ಮಾಡುವಂಥದ್ದು ಅದಕ್ಕೆ ಯಾವ್ದೆಲ್ಲ ಅಡ್ಡಿ ಆತಂಕ ಆಗಿ ಬರುತ್ತೆ, ಅದು ನಾವ್ ಅನ್ಕೊಂತೀವಿ ಅದು ಶುಭಕರವಾದ ವಿಷಯ ಆಗಿರ್ಬೋದು ಅಥವಾ ಅಶುಭಕರವಾದ ವಿಷಯನೇ ಆಗಿರ್ಬೋದು, ಅದೆಲ್ಲವೂ ಕೂಡ ಅಜ್ಞಾನದ ಅಂಧಕಾರದ ಚಟುವಟಿಕೆಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸಲ ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕಾದ್ರೆ ನಮ್ಮ ಪರಿವಾರದವರೇ ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡ್ಕೊಂತಾ ಇರ್ತೀವಿ. ಅಂದ್ರೆ ಏನೋ ಒಂದು ವಿಚಾರ ಅದು ನಾವ್ ಅನ್ಕೊಂತೀವಿ ಒಳ್ಳೇದು ಅಂತ ನಮ್ಗೆ ಮೇಲ್ನೋಟಕ್ಕೆ ಅಂದ್ರೆ ಬದ್ಧತ್ಮರಿಗೆ ಅನಿಸ್ಬೋದು, ಆದ್ರೆ ಅದು ಯಾವಾಗ ಕೃಷ್ಣ ಪ್ರಜ್ಞೆಗೆ ಅಡ್ಡಿ ಆಗುತ್ತೋ ಅದು ನಿಜವಾಗ್ಲೂ ಒಳ್ಳೆಯ ಚಟುವಟಿಕೆ ಅಲ್ಲ, ಅದು ಅಜ್ಞಾನದ ಅಂಧಕಾರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂತ ಚಟುವಟಿಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳನ್ನ ನಾವು ನೋಡಿದ್ವಿ. ಈ ಹಿಂದೆನೆ ಸೂರ್ಯ ಮತ್ತೆ ಚಂದ್ರರಿಗೆ ಹೋಲಿಸಿದ್ರು. ಅಂದ್ರೆ ಈ ಒಂದು ಒಂದು ಅಂಧಕಾರದಲ್ಲಿರುವಂತಹ ಬದ್ಧಾತ್ಮರನ್ನ ಕಲಿಯುಗದಲ್ಲಿ ಅವರನ್ನ ಉದ್ಧರಿಸೋದಕ್ಕಾಗಿ ಬಂದಂತಹ ಆ ಒಂದು ಜ್ಞಾನದ ಬೆಳಕನ್ನ ತಂದಂತಹ ಚೈತನ್ಯ ಮಹಾಪ್ರಭುಗಳನ್ನ ಮತ್ತೆ ನಿತ್ಯಾನಂದ ಪ್ರಭುಗಳನ್ನ ಸೂರ್ಯ ಮತ್ತೆ ಚಂದ್ರರಿಗೆ ಅಲ್ಲಿ ಹೋಲಿಸ್ತಾರೆ. ಇಲ್ಲಿ ಜೀವಿಗಳು ನಾವೆಲ್ಲರೂ ಕೂಡ ಭಗವಂತ ಅವನು ವಿಭು, ನಾವು ಅಣು. ಅಂದ್ರೆ ಅವನು ದಗದಗಿಸಿ ಉರಿಯುವಂತಹ ಜ್ವಾಲಾಗ್ನಿ, ಅಂದ್ರೆ ನಾವು ಅವನ ಒಂದು ಆಧ್ಯಾತ್ಮಿಕ ಕಿಡಿಗಳು ಮಾತ್ರ. ನಾವೆಲ್ಲರೂ ಭಗವಂತನ ಅಂಶ, ಭಗವಂತನ ವಿಭಿನ್ನ ಅಂಶಗಳು. ಅವನ ಅಂದ್ರೆ ನಮ್ಮ ಸಹಜ ಸ್ವರೂಪ ಏನು ಅಂತಂದ್ರೆ ಕೃಷ್ಣನ ಸೇವೆ ಮಾಡುವಂಥದ್ದು. ನಾವೆಲ್ಲರೂ ಕೂಡ ವಾಸ್ತವದಲ್ಲಿ ಭಗವಂತನ ಸೇವಕರು. ಆದ್ರೆ ನಾವು ಈಗ ಅದನ್ನ ಮರ್ತಿದೀವಿ. ಹೇಗೆ ಅದನ್ನ ಮರ್ತ್ವಿ ಅಂತಂದ್ರೆ ಧರ್ಮ ಕಾರ್ಯಗಳು ಮತ್ತಿತರ ಧಾರ್ಮಿಕ ಅಥವಾ ಅಧಾರ್ಮಿಕ ಸಂಸ್ಕಾರಗಳು ಮತ್ತೆ ಭೌತಾಸ್ತಿತ್ವದಿಂದ ಪಲಾಯನ ಮಾಡುವ ಬಯಕೆ, ಅಂದ್ರೆ ಮೋಕ್ಷವನ್ನ ಬಯಸುವಂಥದ್ದು, ಇವೆಲ್ಲವೂ ಕೂಡ ನಮ್ಮನ್ನ ಭಗವಂತನಿಂದ ದೂರ ಮಾಡ್ತಾ ಇರುವಂತಹ ವಿಷಯಗಳು. ಅಂದ್ರೆ ನಮಗೂ ಭಗವಂತನಿಗೂ ಮಧ್ಯೆ ಬರ್ತಿರುವಂತಹ ಒಂದು ಪರದೆ ಇದ್ದ ಹಾಗೆ. ಅಂದ್ರೆ ನಮಗೆ ನಮ್ಮಲ್ಲಿ ಸುಪ್ತಾವಸ್ಥೆಯಲ್ಲಿ ಅಂದ್ರೆ ಯಾವಾಗ್ಲೂ ಕೂಡ ನಮ್ಮಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ವಿ, ಆದ್ರೆ ಈಗ ಅದನ್ನ ಏನಂತ ಹೇಳ್ತಾರೆ, ಅದು ನಮ್ಮ ಒಳಗಡೆ ಇದೆ ಆದ್ರೆ ನಮ್ಗೆ ಕಾಣದ ಹಾಗೆ ನಮ್ಮನ್ನ ಮಾಡ್ಬಿಟ್ಟಿದೆ. ಅಂದ್ರೆ ಅದು ಪರದೆ. ಸುಪ್ತಾವಸ್ಥೆಯಲ್ಲಿದೆ, ಅದನ್ನ ನಾವೀಗ ಜಾಗೃತಗೊಳಿಸ್ಬೇಕು. ಜಾಗೃತಗೊಳಿಸುವ ಪ್ರಕ್ರಿಯೆಯಲ್ಲಿ ಭಕ್ತಿ ಮಾರ್ಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಕ್ತಿ ಮಾರ್ಗವನ್ನ ನಮ್ಗೆ ತಿಳಿಸ್ಕೊಡೋದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅವರು ಅವತರಿಸಿದ್ದಾರೆ. ಆ ಒಂದು ಆತ್ಮ ಏನು ಅದು ಭಗವಂತನಿಂದ ಈಗ ದೂರ ಆಗಿದೆ, ಅದನ್ನ ಮತ್ತೆ ಭಗವಂತನ ಆ ಭಕ್ತಿ ಪ್ರೇಮಪೂರ್ವಕ ಸೇವೆಯಲ್ಲಿ ಅದನ್ನ ತೊಡಗಿಸ್ಬೇಕು ಅನ್ನುವಂಥದ್ದೇ ಈ ಇಬ್ಬರು ಸೋದರರು ಅಂದ್ರೆ ಅವರು ಈ ಭೂಮಿಗೆ ಬಂದ ಒಂದು ಉದ್ದೇಶ ಆಗಿದೆ. ಮತ್ತೆ ಅವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರ ಹೃದಯಗಳನ್ನ ಪರಿಶುದ್ಧ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಕೃಷ್ಣ ಪ್ರಜ್ಞೆಯನ್ನ ಕೊಟ್ಟು ಮತ್ತೆ ಈ ಒಂದು ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಸುಲಭವಾಗಿ ಭಗವಂತನ ಧಾಮಕ್ಕೆ ಹಿಂದಿರುಗುವುದಕ್ಕೆ ಬೇಕಾಗಿರುವ ಎಲ್ಲ ಮಾರ್ಗದರ್ಶನವನ್ನ ಅವ್ರು ನೀಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 95. ಯಹಾರ ಪ್ರಸಾದೇ ಯೇಯಿ ತಮೋಹಾಯ ನಾಶ, ತಮೋ ನಾಶ ಕರಿ ಕರೆ ತತ್ವೇರ ಪ್ರಕಾಶ. ಯಹಾರ ಪ್ರಸಾದೇ ತಮೋಹಯ ನಾಶ ತಮೋ ನಾಶ ಯಹಾರ ಪ್ರಸಾದೇ ಯೇಯಿ ತಮೋಹಾಯ ನಾಶ, ತಮೋ ನಾಶ ಕರಿ ಕರೆ ತತ್ವೇರ ಪ್ರಕಾಶ. ಓದಿ ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 95. ಏಕಾರ ಪ್ರಸಾದೇ ತಮೋ ಅಯನಾಶ,
ತಮೋ ನಾಶ ಕರಿ ಕರೆ ತತ್ವೇರ ಪ್ರಕಾಶ ಯಜ್ಹಾರ ಯಹಾರ ಯಾರ ಪ್ರಸಾದೆ ಅನುಗ್ರಹದಿಂದ ಏ ಇಯ ಈ ತಮಃ ಅಂಧಕಾರವು ಅಯ ಆಗಿದೆ ನಾಶ ನಾಶ ತಮಃ ಅಂಧಕಾರವು ನಾಶ ಕರಿ ನಾಶ ಮಾಡುವುದು ಕರೆ ಮಾಡುತ್ತದೆ ತತ್ವೇರ ಸತ್ಯದ ಪ್ರಕಾಶ ಬೆಳಕು. ಅನುವಾದ ಪ್ರಭುಪಾದಕ್ಕೆ ಜೈ. ಪ್ರಭುಪಾದದಿಂದ ಹರೇ ಕೃಷ್ಣ ಮಾತಾಜಿ ರಚಿಸಲ್ಪಟ್ಟಿದ್ದು ಪ್ರಭುಪಾದಕ್ಕೆ ಜೈ. ಎಸ್. ಶ್ರೀ ಚೈತನ್ಯ ಅಷ್ಟೇನ ಮಾತಾಜಿ ಅನುವಾದ ಇದು ಭಾವಾರ್ಥ ಅಷ್ಟೇ. ಇಲ್ಲ ಅಲ್ವಾ ಮಾತಾಜಿ? ಇಲ್ಲ ಸರಿ. ಇಲ್ಲ ಹರೇ ಹರೇ ಕೃಷ್ಣ ಮಾತಾಜಿ. ಓಕೆ. ಓದಿದ್ರಾ? ಓದಿದ್ರಾ? ಇಲ್ಲ ಮಾತಾಜಿ, ಇಲ್ಲ ಓದಿಲ್ಲ ಓದಿಲ್ಲ ಅವ್ರು. ಅವ್ರು. ಓದಿ ಮಾತಾಜಿ ಅನುವಾದ. ಪದ್ಮ ಮಾತಾಜಿ. ಅನುವಾದ ಪ್ರಭುಪಾದರಿಂದ ರಚಿಸಲ್ಪಟ್ಟಿದ್ದು ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ಅಜ್ಞಾನಂದಕಾರವು ತೊಲಗಿದೆ, ಸತ್ಯವು ಬೆಳಕಿಗೆ ಬಂದಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅವರ ಒಂದು ಕರುಣಾವತಾರ. ಆ ಕೃಪೆಯಿಂದ ಮಾತ್ರನೇ ಈ ಭೌತಿಕ ಬದ್ಧಾತ್ಮರಿಗೆ ಅಜ್ಞಾನದ ಅಂದ್ರೆ ನಾವೆಲ್ಲರೂ ಕೂಡ ಅಜ್ಞಾನದ ಅಂಧಕಾರದಲ್ಲಿ ಇದ್ವಿ, ನಮ್ಮನ್ನ ಸತ್ಯದ ಬೆಳಕಿಗೆ ಕರ್ಕೊಂಡು ಹೋಗುವಂತದ್ದೇ ಅವರ ಉದ್ದೇಶ ಆಗಿದೆ. ಹೀಗೆ ಅವರು ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವ ಆಗಿ ಗೋಸ್ವಾಮಿಗಳಿಗೆ ಈ ಭಕ್ತಿ ಮಾರ್ಗವನ್ನ ಹೇಗೆ ಆ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ ಮೂಲಕ ಭಗವಂತನ ಹತ್ರಕ್ಕೆ ಹೋಗ್ಬೇಕು ಅನ್ನುವಂಥದ್ದನ್ನ ಅವರ ಒಂದು ಲೇಖನಗಳ ಮೂಲಕ, ಕೃತಿಗಳ ಮೂಲಕ, ಈಗ ನಾವೇನ್ ಚೈತನ್ಯ ಚರಿತಾಮೃತ ಓದ್ತಾ ಇದೀವಿ, ಇವೆಲ್ಲವನ್ನು ಕೂಡ ಅವರ ಕೊಡುಗೆ. ಅವ್ರಿಗೂ ನಮ್ಮೆಲ್ಲರಿಗಾಗಿ ಕರುಣೆ ತೋರಿಸಿ ಕೃಪೆ ತೋರಿಸಿ ಬಂದ ಕಾರಣ ನಮ್ಗೆ ಇವೆಲ್ಲವೂ ಮಾರ್ಗದರ್ಶಕವಾಗಿ ಸಿಗ್ತಾ ಇರುವಂತದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 96. ತತ್ವವಸ್ತು ಕೃಷ್ಣ ಕೃಷ್ಣ ತತ್ವವಸ್ತು ಕೃಷ್ಣ ಕೃಷ್ಣ ಭಕ್ತಿ ಪ್ರೇಮ ರೂಪ ನಾಮ ಸಂಕೀರ್ತನ ಸಭಾ ಆನಂದ ಸ್ವರೂಪ. ತತ್ವವಸ್ತು ಕೃಷ್ಣ ಕೃಷ್ಣ ಭಕ್ತಿ ಪ್ರೇಮ ರೂಪ ತತ್ವವಸ್ತು ಕೃಷ್ಣ ಕೃಷ್ಣ ಭಕ್ತಿ ಪ್ರೇಮ ರೂಪ ನಾಮ ಸಂಕೀರ್ತನ ಸಭಾ ಆನಂದ ಸ್ವರೂಪ. ನಾಮ ಸಂಕೀರ್ತನ ಸಭಾ ಆನಂದ ಸ್ವರೂಪ. ತತ್ವವಸ್ತು ಕೃಷ್ಣ ಕೃಷ್ಣ ಭಕ್ತಿ ಪ್ರೇಮ ರೂಪ ತತ್ವವಸ್ತು ಕೃಷ್ಣ ಕೃಷ್ಣ ಭಕ್ತಿ ಪ್ರೇಮ ರೂಪ. ನಾಮ ಸಂಕೀರ್ತನ ಸಭಾ ಆನಂದ ಸ್ವರೂಪ. ನಾಮ ಸಂಕೀರ್ತನ ಸಭಾ ಆನಂದ ಸ್ವರೂಪ. ರವಿ ಪ್ರಭುಜಿ ಓದಿ. ರವಿ BA. ಕೃಷ್ಣನೇ ಪರಮ ಸತ್ಯ ರೇಖಾ ಬಂಗೇರ ಅವರು ಓದದಿದ್ರೆ. ಹರೇ ಕೃಷ್ಣ ಮಾತಾಜಿ. ತತ್ವ ವಸ್ತು ಪರಮ ಸತ್ಯ ಕೃಷ್ಣ ಶ್ರೀಕೃಷ್ಣ ಕೃಷ್ಣ ಭಕ್ತಿ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಪ್ರೇಮ ರೂಪ ಶ್ರೀಕೃಷ್ಣನ ಬಗೆಗೆ ಪ್ರೇಮದ ರೂಪ ಪಡೆದು ನಾಮ ಸಂಕೀರ್ತನ ಪವಿತ್ರ ನಾಮದ ಸಾಮೂಹಿಕ ಜಪ ಸಬ ಎಲ್ಲ ಆನಂದ ಆನಂದ ಸ್ವರೂಪದ್ದು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣನೇ ಪರಮ ಸತ್ಯ. ಪವಿತ್ರ ನಾಮ ಸಂಕೀರ್ತನದಿಂದ ಶ್ರೀಕೃಷ್ಣನ ಬಗೆಗೆ ಪ್ರೇಮ ಪೂರ್ಣ ಭಕ್ತಿ ಬರುತ್ತದೆ. ಇದೇ ಸಕಲ ಆನಂದದ ಸಾರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಚಂದ್ರ ಬಹಿರೇಹ ತಮಸೆ ವಿನಾಶೆ ಬಹಿರ್ವಸ್ತು ಘಾಟ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಬಾಕಿ ಅವರೆಲ್ಲ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಕೃಷ್ಣ ಪರಮ ಸತ್ಯ ಮತ್ತೆ ಪವಿತ್ರ ನಾಮ ಸಂಕೀರ್ತನೆ ಕೃಷ್ಣನ ಬಗೆಗೆ ಪ್ರೇಮಪೂರ್ಣ ಭಕ್ತಿಯನ್ನ ತರುವಂತದ್ದು ಅದೇ ಸಕಲ ಆನಂದದ ಸಾರ ಅಂತ. ಅಂದ್ರೆ ನಾವೆಲ್ಲರೂ ಕೂಡ ಬದ್ಧಾತ್ಮರು, ಜೀವಾತ್ಮರು ಎಲ್ಲರೂ ಕೂಡ ಆನಂದವನ್ನೇ ಬಯಸುವಂತದ್ದು. ಎಲ್ಲರೂ ಎಲ್ಲಾ ಕಡೆನೂ ನಾವ್ ಯಾವಾಗ್ಲೂ ಎಂಜಾಯ್ ಮಾಡ್ಬೇಕು ಅಂತ ನಾವ್ ಎಲ್ಲೆಲ್ಲ ಅನ್ಕೋತಾ ಇದ್ವಿ ಅಲ್ಲೆಲ್ಲ ಆನಂದವನ್ನ ನಾವು ಬಯಸ್ತಾ ಇದ್ವಿ. ಆದ್ರೆ ನಿಜವಾದ ಆನಂದ ಇರುವಂತದ್ದು ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಲ್ಲಿ. ನಾವು ನೋಡ್ತೀವಿ ಭಗವಂತನ ನಾಮ ಸಂಕೀರ್ತನೆ ಮಾಡುವಾಗ ನಾವು ಎಲ್ಲವನ್ನು ಮರ್ತು ಬಿಡ್ತೀವಿ. ಅಂದ್ರೆ ನಮ್ಮ ಮನಸ್ಸು ಮಕ್ಕಳ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಸಂಕೀರ್ತನೆ ಅಂದ್ರೆ ಏನು ಅಂದ್ರೆ ಎಲ್ಲಾರು ಕೂಡಿ ಭಗವಂತನ ನಾಮವನ್ನ ಭಜಿಸುವಂಥದ್ದು. ಆಗ ನಾವು ಚಪ್ಪಾಳೆ ಕರತಾಲ ಮಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಮತ್ತೆ ಕುಣಿತಾ ಆ ಭಗವಂತನ ನಾಮ ಸಂಕೀರ್ತನೆ ಏನ್ ಮಾಡ್ತೀವಿ ಆ ಸಮಯದಲ್ಲಿ ನಾವು
ಏನಂತ ಹೇಳ್ತಾರೆ ಅಂದ್ರೆ ನಮ್ಮ ಮೇಲೆ ದೇಹದ ಮೇಲೆ ಯಾಕೆ ನಾವು ಕುಣಿಬೇಕು ಅಂತ ಕೇಳ್ತಾರೆ. ಸಂಕೀರ್ತನೆ ಹಾಡಿದ್ರೆ ಸಾಕಲ್ವಾ ಅಂತ. ಆದ್ರೆ ಕುಣಿಯುವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದ ಮೇಲೆ ಇರುವಂತಹ ಎಲ್ಲಾ ಪಾಪಗಳು ಕೂಡ ಅದು ಚೆದರಿ ಹೋಗುತ್ತೆ, ಅದೆಲ್ಲ ಉದುರಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಸಮಯದಲ್ಲಿ ನಮಗೆ ಸಿಗುವಂತ ನಿಜವಾದ ಆನಂದ ಅದು ಆ ಕೃಷ್ಣನ ನಾಮವನ್ನ ಹೇಳ್ತಾ ಸಂಕೀರ್ತನೆ ಮಾಡುವಾಗ ಸಿಗುವಂತದ್ದೇ ನಿಜವಾದ ಆನಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಆನಂದದ ಸಾರ ಅನ್ನುವಂಥದ್ದು ಅದರಲ್ಲಿದೆ. ಅದನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನೀಡ್ಲಿಕ್ಕಾಗಿ ಬಂದಿದ್ದಾರೆ. ಶ್ಲೋಕ 97. ಸೂರ್ಯ ಚಂದ್ರ ಬಾಹಿರೇರ ತಾಮಸೆ ವಿನಾಶೆ ಬಾಹಿರ್ವಸ್ತು ಘಟಪಟ ಆದಿಸೆ ಪ್ರಕಾಶೆ. ಸೂರ್ಯ ಚಂದ್ರ ಬಾಹಿರೇರ ತಾಮಸೆ ವಿನಾಶೆ. ಸೂರ್ಯ ಚಂದ್ರ ಬಾಹಿರೇರ ತಾಮಸೆ ವಿನಾಶೆ ಬಹಿರ್ವಸ್ತು ಬಹಿರ್ವಸ್ತು ಘಟಪಟ ಆದಿಸೆ ಪ್ರಕಾಶೆ. ಬಹಿರ್ವಸ್ತು ಘಟಪಟ ಆದಿಸೆ ಪ್ರಕಾಶೆ. ಸೂರ್ಯ ಚಂದ್ರ ಬಾಹಿರೇರ ತಾಮಸೆ ವಿನಾಶೆ. ಸೂರ್ಯ ಚಂದ್ರ ಬಾಹಿರೇರ ತಾಮಸೆ ವಿನಾಶೆ ಬಾಹಿರ್ವಸ್ತು ಘಟಪಟ ಆದಿಸೆ ಪ್ರಕಾಶೆ. ಬಹಿರ್ವಸ್ತು ಘಟಪಟ ಆದಿಸೆ ಪ್ರಕಾಶೆ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸೂರ್ಯ ಚಂದ್ರ ಬಾಹಿರೇರ ಬಾಹ್ಯ ಜಗತ್ತಿನ ತಮಸ್ಸನ್ನು ಅವರು ವಿನಾಶೆ ನಾಶ ಮಾಡುತ್ತಾರೆ. ಬಹಿರ್ವಸ್ತು ಬಾಹ್ಯ ವಸ್ತುಗಳು ಘಟಘಟ ಆದಿ ಮಡಕೆ ತಟ್ಟೆ ಮೊದಲಾದವು ಅವರು ಪ್ರಕಾಶಪಡಿಸುತ್ತಾರೆ. ಅನುವಾದ: ಸೂರ್ಯಚಂದ್ರರು ಬಾಹ್ಯ ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸಿ ಮಡಕೆ, ಕುಡಿಕೆ, ತಟ್ಟೆ ಮೊದಲಾದ ಭೌತ ವಸ್ತುಗಳ ಕಣ್ಣಿಗೆ ಕಾಣುವಂತೆ ಮಾಡುವವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯ ಚಂದ್ರ ಈ ಒಂದು ಭೌತಿಕ ಜಗತ್ತಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ. ಅಂದ್ರೆ ಈ ಸೂರ್ಯ ಚಂದ್ರರು ಇಲ್ಲ ಅಂತಂದ್ರೆ ಈ ಬ್ರಹ್ಮಾಂಡ ಅನ್ನುವಂಥದ್ದು ಒಂದು ತೆಂಗಿನಕಾಯಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಆ ತೆಂಗಿನಕಾಯಿ ಒಳಗಡೆ ಬೆಳಕಿರುವುದಿಲ್ಲ, ಹಾಗೆ ಈ ಬ್ರಹ್ಮಾಂಡದ ಒಳಗೂ ಕೂಡ ಬೆಳಕಿಲ್ಲ. ಆದ್ರೆ ಬೆಳಕನ್ನ ನಾವು ಸೂರ್ಯ ಚಂದ್ರರ ಮೂಲಕ ಭಗವಂತ ನಮ್ಗೆ ಸಿಗುವಂತೆ ಮಾಡ್ತಾ ಇದ್ದಾನೆ. ಆ ಸೂರ್ಯ ಚಂದ್ರರ ಇರುವಿಕೆಯಿಂದ ಮಾತ್ರನೇ ಈ ಒಂದು ಭೌತಿಕ ಕಣ್ಣುಗಳ ಮೂಲಕ ನಾವೆಲ್ಲವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಅಂದ್ರೆ ಎಲ್ಲಿ ಏನಿದೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಾಣುವಂತೆ ಮಾಡ್ತಾ ಇರುವಂತದ್ದು ಅದು ಸೂರ್ಯ ಚಂದ್ರರ ಒಂದು ಇರುವಿಕೆಯಿಂದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಈ ಒಂದು ಜಗತ್ತಿನ ಅಂಧಕಾರವನ್ನ ಹೋಗಲಾಡಿಸ್ತಾ ಇದ್ದಾರೆ. ನಮ್ಗೆ ಕಣ್ಣಿದ್ರು ಕೂಡ ಸೂರ್ಯ ಚಂದ್ರ ಇಲ್ಲ ಅಂದ್ರೆ ನಾವು ಕುರುಡರೆ. ಆದ್ರೆ ಆ ಒಂದು ಅಂಧಕಾರವನ್ನ ಹೋಗಲಾಡಿಸ್ತಾ ಇರುವಂತದ್ದು ಸೂರ್ಯ ಚಂದ್ರ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಕೂಡ ನಮ್ಗೆ ಈ ಒಂದು ಅಜ್ಞಾನದ ಅಂಧಕಾರದಿಂದ ಹೊರಗಡೆ ತರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಶ್ಲೋಕ 98. ದುಯಿ ಬಾಯಿ ಹೃದಯೇರ ಕ್ಷಾಲಿ ಅಂಧಕಾರ ದುಯಿ ಭಾಗವತ ಸಂಗೀಕರಾನ ಸಾಕ್ಷಾತ್ಕಾರ. ದುಯಿ ಬಾಯಿ ಹೃದಯೇರ ಕ್ಷಾಲಿ ಅಂಧಕಾರ ದುಯಿ ಬಾಯಿ ಹೃದಯೇರ ಕ್ಷಾಲಿ ಅಂಧಕಾರ ದುಯಿ ಭಾಗವತ ಸಂಗೀಕಾರಾನ ಸಾಕ್ಷಾತ್ಕಾರ. ದುಯಿ ಭಾಗವತ ಸಂಗೀಕಾರಾನ ಸಾಕ್ಷಾತ್ಕಾರ. ದುಯಿ ಬಾಯಿ ಹೃದಯೇರ ಕ್ಷಾಲಿ ಅಂಧಕಾರ ದುಯಿ ಬಾಯಿ ಹೃದಯೇರ ಕ್ಷಾಲಿ ಅಂಧಕಾರ. ದುಯಿ ಭಾಗವತ ಸಂಗೀಕಾರಾನ ಸಾಕ್ಷಾತ್ಕಾರ. ದುಯಿ ಭಾಗವತ ಸಂಗೀಕಾರಾನ ಸಾಕ್ಷಾತ್ಕಾರ. ಶಾಂತಿ ರೂಪಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದ್ಬೇಕಾ? ಓದಿ, ಬೇಕಿದ್ರೆ ಓದಿ. ದುಯಿ ಭಾಯಿ ಹೃದಯೇರ ಕ್ಷಾಲಿ ಅಂಧಕಾರ ದುಯಿ ಭಾಗವತ ಸಂಗೀಕಾರಾನ ಸಾಕ್ಷಾತ್ಕಾರ. ದುಯಿ ಇಬ್ಬರು, ಭಾಯಿ ಅಣ್ಣ ತಮ್ಮಂದಿರು, ಹೃದಯದ ಶ್ವಾಲಿ ಶುದ್ಧೀಕರಿಸುತ್ತಾರೆ. ಅಂಧಕಾರ ಕತ್ತಲು. ದುಯಿ ಭಾಗವತ ಇಬ್ಬರು ಭಾಗವತರ ಸಂಗೆ ಸಹವಾಸದಿಂದ, ಕರಾನ ಕಾರಣ, ಸಾಕ್ಷಾತ್ಕಾರ ಭೇಟಿ. ಆಧ್ಯಾತ್ಮಿಕ ಗುರುಗಳು. ಅನುವಾದ: ಈ ಇಬ್ಬರು ಅಣ್ಣ ತಮ್ಮಂದಿರು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಹೃದಯಾಂತರಾಳದ ಅಂಧಕಾರವನ್ನು ಹೋಗಲಾಡಿಸುತ್ತಾರೆ ಮತ್ತು ಎರಡು ಬಗೆಯ ಭಗವಂತನಿಗೆ ಸಂಬಂಧಿಸಿದ ವ್ಯಕ್ತಿಗಳು ಅಥವಾ ವಸ್ತುಗಳು ಭೇಟಿಯಾಗುವಂತೆ ಮಾಡುತ್ತಾರೆ. ಅಲ್ಲಿ ಕರ್ಸರ್ ಇಟ್ಟಿದ್ದೀರಿ ನೀವು, ಭಾಗವತರವ ಏನು? ಭಾಗವತ.
ಹರೇ ಕೃಷ್ಣ ಧನ್ಯ- ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯಚಂದ್ರರ ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಇಬ್ಬರು ಸಹೋದರರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರ ಹೃದಯದ ಅಂತರಾಳದಲ್ಲಿ ಇರುವಂತಹ ಅಂಧಕಾರವನ್ನ ಹೋಗ್ಲಾಡಿಸ್ತಾ ಇದ್ದಾರೆ. ಸೂರ್ಯಚಂದ್ರರು ಬಾಹ್ಯ ಜಗತ್ತಿನ ಅಂಧಕಾರವನ್ನ ಹೋಗಲಾಡಿಸಿದ್ರೆ, ಇವರು ಹೃದಯದ ಒಳಗಡೆ ಇರುವಂತಹ ಅಂಧಕಾರವನ್ನ ಹೋಗಲಾಡಿಸ್ತಾ ಇದ್ದಾರೆ. ಮತ್ತೆ ಎರಡು ಬಗೆಯ ಭಾಗವತರ ಭೇಟಿ ಆಗುವಂತೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ನೋಡ್ತೀವಿ ಈಗ ಚೈತನ್ಯ ಮಹಾಪ್ರಭುಗಳ ಒಂದು ಆದೇಶ ಏನಂದ್ರೆ, ಭಾರತ ಜನ್ಮ ಅಂದ್ರೆ ಭಾರತ ಭೂಮಿಯಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅವರೆಲ್ಲರೂ ಕೂಡ ಗುರುಗಳಾಗ್ಬೇಕು, ಇಡೀ ಪ್ರಪಂಚಕ್ಕೆ ಈ ಒಂದು ಭಕ್ತಿಯ ಮಾರ್ಗವನ್ನ ತಿಳಿಸ್ಕೊಡ್ಬೇಕು, ಭಕ್ತಿಯ ಮಹತ್ವವನ್ನ ತಿಳಿಸ್ಕೊಡ್ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಯಾರೆಲ್ಲ ವೈಷ್ಣವರಿದ್ದಾರೆ ಅವರ ಮನೆಯಲ್ಲಿ ಪಂಚತತ್ವದ ಒಂದು ಫೋಟೋ ಇರುತ್ತೆ, ನಾವು ಪ್ರತಿದಿನ ಪೂಜೆ ಮಾಡ್ತೀವಿ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಗೆ ಪ್ರಚಾರ ಮಾಡೋದಕ್ಕೆ ನಮ್ಮನ್ನ ಅರ್ಹರನ್ನಾಗಿ ಮಾಡ್ತಾರೆ. ಅವರ ಒಂದು ಪೂಜೆ ಮಾಡೋದ್ರಿಂದ, ಅವರನ್ನ ಬೇಡ್ಕೊಳ್ಳೋದ್ರಿಂದ ನಮ್ಮನ್ನ ಅರ್ಹತೆಯನ್ನ ನಮ್ಮಲ್ಲಿ ತರ್ತಾರೆ. ನಾವ್ಯಾರೋ ಅಷ್ಟೊಂದು ಅರ್ಹರಲ್ಲ ಆದ್ರೂ ಕೂಡ ನಮ್ಗೆ ಆ ಒಂದು ಶಕ್ತಿನ ತುಂಬ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಸಂಬಂಧಿಸಿದ ವ್ಯಕ್ತಿಗಳು ಮತ್ತು ಅಥವಾ ವಸ್ತುಗಳು, ಅಂದ್ರೆ ಭಾಗವತರ ಅಂದ್ರೆ ಯಾರು ಭಗವಂತನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ ಮತ್ತೆ ವಸ್ತುಗಳಿದ್ದಾರೆ, ಅವುಗಳು ಸಿಗುವಂತೆ ಮಾಡ್ತಾರೆ ಅಂತೆ. ಅಂದ್ರೆ ಭಾಗವತರ ಭೇಟಿ ಆಗುವಂತೆ ಮಾಡ್ತಾರೆ. ಯಾರೆಲ್ಲ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳ ಒಂದು ಸಂಪರ್ಕಕ್ಕೆ ಬರ್ತಾರೆ, ಅವರಿಗೆ ಭಾಗವತರ ಸಂಪರ್ಕ ಆಗುವಂತೆ ಮಾಡ್ತಾರೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 99. ಆ ಮೂಲಕ ಅಂಧಕಾರವನ್ನ ಹೋಗಿಸ್ತಾ ಇದ್ದಾರೆ. ಏಕ ಭಾಗವತ ಬಾಡ ಭಾಗವತ ಶಾಸ್ತ್ರ, ಆರ ಭಾಗವತ ಭಕ್ತ ಭಕ್ತಿ ರಸ ಪಾತ್ರ. ಏಕ ಭಾಗವತ ಬಾಡ ಭಾಗವತ ಶಾಸ್ತ್ರ, ಏಕ ಭಾಗವತ ಬಡ ಭಾಗವತ ಶಾಸ್ತ್ರ, ಆರ ಭಾಗವತ ಭಕ್ತ ಭಕ್ತಿ ರಸ ಪಾತ್ರ. ಆರ ಭಾಗವತ ಭಕ್ತ ಭಕ್ತಿ ರಸ ಪಾತ್ರ. ಏಕ ಭಾಗವತ ಬಡ ಭಾಗವತ ಶಾಸ್ತ್ರ, ಏಕ ಭಾಗವತ ಬಡ ಭಾಗವತ ಶಾಸ್ತ್ರ, ಆರ ಭಾಗವತ ಭಕ್ತ ಭಕ್ತಿ ರಸ ಪಾತ್ರ. ಆರ ಭಾಗವತ ಭಕ್ತ ಭಕ್ತಿ ರಸ ಪಾತ್ರ. ಶಶಿಕಲಾ ಮಾತಾಜಿ ಓದಿ. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಶ್ಲೋಕ ಓದ್ಬೇಕು ಮಾತಾಜಿ? ನಿಮ್ಗೆ ಓದ್ಬೋದು, ತೊಂದ್ರೆ ಇಲ್ಲ. ಏಕ ಭಾಗವತ ಬಡ ಭಾಗವತ ಶಾಸ್ತ್ರ, ಆರ ಭಾಗವತ ಭಕ್ತ ಭಕ್ತಿ ರಸ ಪಾತ್ರ. ಏಕ ಒಂದು ಭಾಗವತ ಭಗವಂತನಿಗೆ ಸಂಬಂಧಿಸಿದ್ದು, ಬಡ ಶ್ರೇಷ್ಠವಾದ ಭಾಗವತ ಶಾಸ್ತ್ರ ಶ್ರೀ ಮದ್ಭಾಗವತ ಕೃತಿ. ಆರ ಇನ್ನೊಂದು ಭಾಗವತ ಭಗವಂತನಿಗೆ ಸಂಬಂಧಿಸಿದ್ದು, ಭಕ್ತ ಶುದ್ಧ ಭಕ್ತ ಭಕ್ತಿ ರಸಕ್ಕೆ ಪಾತ್ರನಾದವನು. ಅನುವಾದ. ಎರಡರಲ್ಲಿ ಒಂದು ಭಾಗವತ ಎಂದರೆ ಶ್ರೇಷ್ಠ ಧರ್ಮಗ್ರಂಥ ಶ್ರೀಮದ್ ಭಾಗವತ, ಇನ್ನೊಂದು ಪ್ರೇಮ ಭಕ್ತಿ ರಸದಲ್ಲಿ ಮುಳುಗಿದ ಶುದ್ಧ ಭಕ್ತ ಭಗವತೋತ್ತಮ. ಶ್ಲೋಕ 100. ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಎರಡು ಭಾಗವತ ಹೇಳಿದ್ರು ಇಲ್ಲಿ, ಭಗವಂತನಿಗೆ ಸಂಬಂಧಿಸಿದ ವ್ಯಕ್ತಿಗಳು ಅಥವಾ ವಸ್ತುಗಳು ಅಂತ. ಅದರಲ್ಲಿ ವ್ಯಕ್ತಿಗಳು ಅಂದ್ರೆ ಭಾಗವತರು, ಇನ್ನೊಂದು ವಸ್ತುಗಳು ಅಂದ್ರೆ ಶಾಸ್ತ್ರ, ಭಾಗವತದ ಒಂದು ಭಾಗವತ ಧರ್ಮ ಗ್ರಂಥ, ಆ ಗ್ರಂಥನೇ ಅದು ಇನ್ನೊಂದು ಭಾಗವತ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಎರಡರಲ್ಲಿ ಒಂದು ಭಾಗವತ ಅಂದ್ರೆ ಶ್ರೇಷ್ಠ ಧರ್ಮ ಗ್ರಂಥ ಶ್ರೀಮದ್ ಭಾಗವತ, ಇನ್ನೊಂದು ಪ್ರೇಮ ಭಕ್ತಿ ರಸದಲ್ಲಿ ಮುಳುಗಿದ ಶುದ್ಧ ಭಕ್ತ. ಅಂದ್ರೆ ಯಾರೆಲ್ಲ ಭಗವಂತನ ಜೊತೆ ಭಕ್ತಿಪೂರ್ವಕ ಸೇವೆಯಲ್ಲಿ, ಆ ಒಂದು ಪ್ರೇಮ ಭಕ್ತಿಯಲ್ಲಿ ಆ ಆನಂದವನ್ನ ರಸವನ್ನ ಸವಿತಾ ಇದ್ದಾರೆ, ಅಂತಹ ಭಕ್ತರು, ಶುದ್ಧ ಭಕ್ತರು ಯಾರಿದ್ದಾರೆ ಅವರನ್ನಲ್ಲಿ ಭಾಗವತೋತ್ತಮರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಇಬ್ಬರು ಭಕ್ತರು ಅಂದ್ರೆ ಭಾಗವತ ಒಂದು ಗ್ರಂಥ, ಇನ್ನೊಂದು ಭಾಗವತ ಅಂತಂದ್ರೆ ಭಗವಂತನ ಶುದ್ಧ ಭಕ್ತರು, ಇವರ ಸಂಪರ್ಕವನ್ನ ಅವರು ನಮ್ಗೆ ನೀಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 100. ದೂಯಿ ಭಾಗವತ ದ್ವಾರ ದೀಯ ಭಕ್ತಿ ರಸ, ತಾಹಾರ ಹೃದಯೇ ತಾರ ಪ್ರೇಮಿಹಾಯ ವಶ. ದೂಯಿ ಭಾಗವತ ದ್ವಾರ ದೀಯ ಭಕ್ತಿ ರಸ, ದೂಯಿ ಭಾಗವತ ದ್ವಾರ ದೀಯ ಭಕ್ತಿ ರಸ, ತಾಹಾರ ಹೃದಯೇ ತಾರ ಪ್ರೇಮಿಹಾಯ ವಶ.
दूई भागवत द्वारा दिया भक्ति रसा ताहार हृदय तारा प्रेम वश ಶಿವಶಂಕರ್ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಲೋಕನವರು ದೂಯಿ ಭಾಗವತ ದ್ವಾರ ದಿಯ ಭಕ್ತಿ ರಸ ಸಹಾರ ಹೃದಯ ತಹರ ಪ್ರೇಮ ಯಶ. ದುಹಿ ಎರಡು ಭಾಗವತಗಳ ದ್ವಾರ ಮೂಲಕ ದಿಯ ಕೊಡುವ ಭಕ್ತಿರಸವನ್ನು ತಹಾರ ತನ್ನ ಭಕ್ತನ ಹೃದಯದಲ್ಲಿ ತಹರ ಅವನ ಪ್ರೇಮದಿಂದ ಅಯ ಆಗುತ್ತದೆ ವಶ ಹತೋಟಿ. ಅನುವಾದ ಶ್ರೀಲ ಪ್ರಭುವಾದರಲ್ಲಿ ಈ ಎರಡು ಭಾಗವತಗಳ ಮೂಲಕ ಭಗವಂತನ ಜೀವಿಯ ಹೃದಯದಲ್ಲಿ ದಿವ್ಯ ಪ್ರೇಮ ಸೇವೆಯ ರಸವನ್ನು ತುಂಬುತ್ತಾನೆ. ಹೀಗೆ ಭಗವಂತನು ಭಕ್ತನ ಹೃದಯದಲ್ಲಿ ಭಕ್ತನ ಪ್ರೇಮಕ್ಕೆ ವಶನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಎರಡು ರೀತಿಯ ಭಾಗವತರು ಅಂದ್ರೆ ಒಂದು ಗ್ರಂಥ, ಇನ್ನೊಂದು ಭಾಗವತ ಶುದ್ಧ ಭಕ್ತ. ಹೀಗೆ ಅವರಿಬ್ಬರನ್ನು ಕೂಡ ಭಗವಂತನು ಜೀವಿಯ ಹೃದಯದಲ್ಲಿ ದಿವ್ಯ ಪ್ರೇಮ ಸೇವೆ ರಸವನ್ನ ತುಂಬುತ್ತಾನೆ ಅಂತ. ಅಂದ್ರೆ ಇವರಿಬ್ಬರ ಒಂದು ಮೂಲಕ ಅಂದ್ರೆ ನಾವು ಪ್ರತಿದಿನ ನಿತ್ಯ ಭಾಗವತ ಸೇವೆಯ ಮತ್ತೆ ಭಕ್ತರ ಸಂಘದಲ್ಲಿ ಇದನ್ನ ಕೇಳುವಂಥದ್ದು, ಶ್ರದ್ಧೆಯಿಂದ ಅದನ್ನ ಕೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಭಾಗವತ ಗ್ರಂಥ ಶಾಸ್ತ್ರದ ಸಂಪರ್ಕದ ಮೂಲಕ ಅಲ್ಲಿ ನಾವು ಭಾಗವತರ ಸಂಪರ್ಕಕ್ಕೂ ಬರ್ತೀವಿ. ಅಂದ್ರೆ ಭಾಗವತರ ಸಂಪರ್ಕ ಅನ್ನುವಂಥದ್ದು ಪ್ರತಿದಿನ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕಬ್ಬಿಣವನ್ನ ಬೆಂಕಿಯಲ್ಲಿ ಇಟ್ಟ ಹಾಗೆ ಅದನ್ನ ಕ್ರಮವಾಗಿ ಇಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಆ ಕಬ್ಬಿಣ ಕೂಡ ಬೆಂಕಿ ಆಗುತ್ತೆ. ಹಾಗೆ ನಾವು ಕೂಡ ಪ್ರತಿದಿನ ಭಾಗವತರ ಮತ್ತೆ ಭಕ್ತರ ಸಂಘದಲ್ಲಿ ಆ ಒಂದು ದಿವ್ಯ ಜ್ಞಾನವನ್ನ ಕೇಳಿದಷ್ಟು ಶ್ರವಣ ಮಾಡಿದಷ್ಟು ನಮ್ಮಲ್ಲೂ ಕೂಡ ಆ ಭಾಗವತರಲ್ಲಿ ಇರುವಂತಹ ಗುಣಗಳು, ಆ ಒಂದು ಭಕ್ತಿಯ ರಸ ಅನ್ನುವಂಥದ್ದು, ಭಕ್ತಿ ಸೇವೆ ಮಾಡುವಂತಹ ಇಚ್ಛೆ ಅನ್ನುವಂಥದ್ದು ಅದು ನಮ್ಮಲ್ಲಿ ಒಂದು ಇಚ್ಛೆ ಅದು ಅಂಕುರಿಸುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನು ಭಕ್ತನ ಹೃದಯದಲ್ಲಿ ಭಕ್ತನ ಪ್ರೇಮಕ್ಕೆ ವಶನಾಗುತ್ತಾನೆ. ಅಂದ್ರೆ ಭಗವಂತ ಭಾಗವತವನ್ನ ನಾವು ಯಾವಾಗ ಕೂತು ಕೇಳ್ತೀವಿ ಆಗ ಗಲ್ಲದ ಮೇಲೆ ಕೈ ಇಟ್ಟು ಅವನು ಕೂಡ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಕೂತು ಕೇಳ್ತಾನೆ ಅಂತ. ಹಾಗೆ ಭಗವಂತ ಭಕ್ತನ ಹೃದಯದಲ್ಲಿ ಕೂತು ಭಕ್ತನ ಪ್ರೇಮಕ್ಕೆ ವಶನಾಗುತ್ತಾನೆ. ಅಂದ್ರೆ ಆ ಭಕ್ತಿ ಮತ್ತೆ ಆ ಭಗವಂತ ಭಕ್ತಿಯ ಮೂಲಕ ಭಗವಂತನ ಅಂದ್ರೆ ಭಕ್ತರ ಪ್ರೇಮಕ್ಕೆ ಅವನು ವಶನಾಗ್ತಾನೆ. ನಾವು ನೋಡಿದ್ವಿ ಲಕ್ಷ್ಮಿಯರಿಗಿಂತ ಆ ಒಂದು ದ್ವಾರಕೆಯ ಭಗವಂತನ ರಾಣಿಯರು ಹೆಚ್ಚು ಶ್ರೇಷ್ಠ, ಅವರಿಗಿಂತ ಶ್ರೇಷ್ಠ ವೃಂದಾವನದ ಗೋಪಿಕೆಯರು ಅನ್ನುವಂಥದ್ದು. ಹೇಗೆ ಅಂತಂದ್ರೆ ಅವರು ಭಗವಂತನನ್ನ ಅವರು ಪ್ರೇಮ ಭಕ್ತಿಯಲ್ಲಿ ಅವನನ್ನ ಆರಾಧನೆ ಮಾಡ್ತಾರೆ. ಅಂದ್ರೆ ಎಷ್ಟು ಭಗವಂತನ ಬಗ್ಗೆ ಅವ್ರಿಗೆ ಭಕ್ತಿ ಎನ್ನುವಂಥದ್ದು ಆ ಸೇವೆ ಅನ್ನುವ ಮನೋಭಾವ ಇರುತ್ತೆ ಅಂತಂದ್ರೆ ಭಗವಂತ ಅವರಿಗೆ ವಶನಾಗ್ಬಿಡ್ತಾನೆ ಅಂತ. ಹಾಗೆ ಇಲ್ಲಿ ಯಾರು ಭಾಗವತವನ್ನ ಮತ್ತೆ ಭಕ್ತರ ಸಂಘದಲ್ಲಿ ಯಾರು ಪ್ರತಿದಿನ ಕೇಳ್ತಾ ಇರ್ತಾರೆ ಅಂತವರನ್ನ ಭಗವಂತ ಅವರ ಹೃದಯದಲ್ಲಿ ಆ ಭಕ್ತಿಯನ್ನ ಮೂಡಿಸ್ತಾನೆ ಮತ್ತೆ ಅವರ ಪ್ರೇಮಕ್ಕೆ ಅವನು ವಶನೂ ಆಗ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 101. ಏಕಾದ್ಭುತ ಸಮಕಾಲೆ ದೋಹಾರ ಪ್ರಕಾಶ ಹಾರ ಅದ್ಭುತ ಚಿತ್ತ ಗುಹಾರ ತಮ ಕರೆ ನಾಶ. ಏಕ ಅದ್ಭುತ ಸಮಕಾಲೆ ದೋಹಾರ ಪ್ರಕಾಶ ಆರ ಅದ್ಭುತ ಚಿತ್ತ ಗುಹಾರ ತಮ ಕರೆ ನಾಶ. ಏಕಾದ್ಭುತ ಸಮಕಾಲೆ ದೋಹಾರ ಪ್ರಕಾಶ ಆರ ಅದ್ಭುತ ಚಿತ್ತ ಗುಹಾರ ತಮ ಕರೆ ನಾಶ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದು ಅದ್ಭುತ ಸಮಕಾಲೆ ಏಕಕಾಲದಲ್ಲಿ, ದೋಹಾರ ಇಬ್ಬರ, ಪ್ರಕಾಶ ಅಭಿವ್ಯಕ್ತಿ, ಆರ ಇನ್ನೊಂದು, ಅದ್ಭುತ ಚಿತ್ತಗುಹಾರ ಹೃದಯ ಗಹ್ವರದ, ತಮ್ಮ ಅಂಧಕಾರವನ್ನು ಕರೆ ಮಾಡುತ್ತಾರೆ, ನಾಶವನ್ನು. ಅನುವಾದ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ಮೊದಲನೆಯ ಅದ್ಭುತವೆಂದರೆ ಅಣ್ಣ ತಮ್ಮಂದಿರಿಬ್ಬರು ಏಕಕಾಲದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಎರಡನೆಯದು ಅವರು ಹೃದಯಾಂತರಾಳದಲ್ಲಿ ಪ್ರಕಾಶವನ್ನುಂಟು ಮಾಡುತ್ತಾರೆ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಗುರು ಕೃಷ್ಣ ಕೃಪಾಯ್ ಪಾಯ್ ಭಕ್ತಿ ಲತಾ ಬೀಜ ಅಂತ ಹೇಳ್ತೀವಿ. ಹಾಗೆ ಗುರುವಾಗಿ ನಿತ್ಯಾನಂದ ಪ್ರಭುಗಳು ಮತ್ತೆ ಕೃಷ್ಣನಾಗಿ ಚೈತನ್ಯ ಮಹಾಪ್ರಭುಗಳು ಇಬ್ಬರು ಕೂಡ ಅಣ್ಣ ತಮ್ಮದಿರಾಗಿ ಒಂದು 500 ವರ್ಷಗಳ ಹಿಂದೆ ಅಲ್ಲಿ ಇವರು ಬಂಗಾಳದಲ್ಲಿ ಕಾಣಿಸ್ಕೊಂಡಿದ್ರು. ಏಕಕಾಲದಲ್ಲೇ ಕಾಣಿಸಿಕೊಂಡ್ರು ಅನ್ನೋದು ಒಂದು ಅದ್ಭುತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಅದ್ಭುತ ಏನಂತಾರೆ ಅಂದ್ರೆ, ಅವರು ಹೃದಯಾಂತರಾಳದಲ್ಲಿ ಪ್ರಕಾಶವನ್ನ ಉಂಟು ಮಾಡುತ್ತಾರೆ ಅಂತ. ಇಬ್ಬರು ಕೂಡ ಎಷ್ಟು ಕರುಣಾವತಾರ ಅಂತಂದ್ರೆ, ಪ್ರತಿಯೊಬ್ಬರ ಹೃದಯದಲ್ಲಿ ಅಂದ್ರೆ ಯಾವಾಗ ನಮ್ಗೆ ಕೃಷ್ಣನ ಮತ್ತೆ ಗುರುವಿನ ಕೃಪೆ ಸಿಗುತ್ತೆ, ಆಗ ನಮ್ಮ ಹೃದಯದಲ್ಲಿರುವಂತಹ ಎಲ್ಲಾ ಅಂಧಕಾರವನ್ನ ಅವರು ತೆಗೆದು ಬಿಡ್ತಾರೆ, ಅಲ್ಲಿ ಪ್ರಕಾಶವನ್ನ ಅವರು ತುಂಬುತ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಎರಡು ಕೂಡ ಅದ್ಭುತವಾದ ವಿಚಾರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 102. ಯೇ ಈ ಚಂದ್ರ ಸೂರ್ಯ ದೂಯಿ ಪರಮ ಸದಯ ಜಗತಿರ ಬಗೆ ಗೌಡೆ ಕರಿಲ ಉದಯ. ಯೇ ಈ ಚಂದ್ರ ಸೂರ್ಯ ದೂಯಿ ಪರಮ ಸದಯ ಜಗತಿರ ಬಾಗೆ ಗೌಡೆ ಕರಿಲ ಉದಯ. ಯೇ ಈ ಚಂದ್ರ ಸೂರ್ಯ ದೂಯಿ ಪರಮ ಸದಯ ಜಗತಿರ ಬಾಗೆ ಗೌಡೆ ಕರಿಲ ಉದಯ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 102. ಯೇ ಈ ಚಂದ್ರ ಸೂರ್ಯ ದೋಹಿ ಪರಮ ಪದಯ ಜಗತಿರ ಭಾಗ್ಯ ಗೋಡ ಕರಿಲ ಉದಯ. ಯೇ ಈ ಚಂದ್ರ ಚಂದ್ರ ಸೂರ್ಯ ಸೂರ್ಯ ದೂಹಿ ಎರಡು ಪರಮ ಬಹಳ ಸಾ ದಯಾಳು ಜಗತೇರ ಲೋಕದ ಜನರು ಭಾಗ್ಯ ಭಾಗ್ಯಕ್ಕಾಗಿ ಗೌಡ ದೇಶದಲ್ಲಿ ಕರೀಲ ಮಾಡಿದರು ಉದಯ ಅವತಾರ. ಅನುವಾದ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಈ ಸೂರ್ಯಚಂದ್ರರು ಈ ಲೋಕದ ಜನರ ಬಗ್ಗೆ ಪರಮ ದಯಾಳುಗಳು. ಎಲ್ಲರ ಒಳಿತಿಗಾಗಿ ಅವರು ಬಂಗಾಳದ ದಿಗಂತದಲ್ಲಿ ಹುಟ್ಟಿದ್ದಾರೆ. ಭಾವಾರ್ಥ. ಸೇನ ವಂಶದ ಪ್ರಾಚೀನ ರಾಜಧಾನಿಯನ್ನು ಗೌಡ ದೇಶ ಅಥವಾ ಗೌಡ ಎಂದು ಕರೆಯುತ್ತಾರೆ. ಇದು ಈಗಿನ ಮೋಲ್ಟಾ ಜಿಲ್ಲೆಯಲ್ಲಿತ್ತು. ಅನಂತರ ಇದನ್ನು 9ನೇ ಅಥವಾ ಮಧ್ಯದ ದ್ವೀಪಕ್ಕೆ ಗಂಗಾ ನದಿಯ ಪಶ್ಚಿಮ ಭಾಗಕ್ಕೆ ಅಂದರೆ ನವದ್ವೀಪಕ್ಕೆ ವರ್ಗಾಯಿಸಲಾಯಿತು. ಇದನ್ನು ಈಗ ಮಾಯಾಪುರ ಎಂದು ಕರೆಯುತ್ತಾರೆ. ಹಿಂದೆ ಇದನ್ನು ಗೌಡಪುರ ಎಂದು ಕರೆಯುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಅವತರಿಸಿದರು. ನಿತ್ಯಾನಂದ ಪ್ರಭುಗಳು ಬಿರ್ ಭಂ ಜಿಲ್ಲೆಯಿಂದ ಬಂದು ಚೈತನ್ಯರನ್ನು ಸೇರಿಕೊಂಡರು. ಕೃಷ್ಣ ಪ್ರಜ್ಞೆಯನ್ನು ಹರಡಲು ಅವರು ಗೌಡ ದೇಶದ ದಿಗಂತದಲ್ಲಿ ಕಾಣಿಸಿಕೊಂಡರು. ಸೂರ್ಯಚಂದ್ರರ ಕ್ರಮೇಣ ಪಶ್ಚಿಮಕ್ಕೆ ಚಲಿಸಿದಂತೆ 500 ವರ್ಷಗಳ ಹಿಂದೆ ಆರಂಭಿಸಿದ ಅವರ ಆಂದೋಲನವು ಅವರ ಅನುಗ್ರಹದಿಂದ ಪಾಶ್ಚಾತ್ಯ ನಾಗರಿಕತೆಗಳಿಗೂ ಹರಡುತ್ತದೆಂದು ಭವಿಷ್ಯ ನುಡಿಯಲಾಗಿದೆ. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಬದ್ಧಾತ್ಮರ 5 ಬಗೆಯ ಅಜ್ಞಾನವನ್ನು ಹೋಗಲಾಡಿಸುತ್ತಾರೆ. ಮಹಾಭಾರತದ ಉದ್ಯೋಗ ಪರ್ವತ 43ನೇ ಅಧ್ಯಾಯದಲ್ಲಿ 5 ಬಗೆಯ ಅಜ್ಞಾನಗಳನ್ನು ಹೇಳಲಾಗಿದೆ. ಅವೆಂದರೆ: 1. ದೇಹವನ್ನು ಆತ್ಮವೆಂದು ಭಾವಿಸುವುದು. 2. ಭೌತ ಇಂದ್ರಿಯ ಸುಖವನ್ನು ಆನಂದವೆಂದು ಭಾವಿಸುವುದು. 3. ಲೋಕ ತದಾತ್ಮ್ಯದಿಂದಾಗಿ ಕಳವಳದಿಂದಿರುವುದು. 4. ಶೋಕಿಸುವುದು. ಮತ್ತು 5. ಪರಮ ಸತ್ಯದ ಆಚೆ ಯಾವುದೋ ಇದೆ ಎಂದು ಭಾವಿಸುವುದು. ಚೈತನ್ಯ ಮಹಾಪ್ರಭುಗಳ ಉಪದೇಶವು ಈ 5 ಬಗೆಯ ಅಜ್ಞಾನವನ್ನು ಬುಡ ಸಮೇತ ಕಿತ್ತು ಹಾಕುತ್ತವೆ. ವ್ಯಕ್ತಿಯು ನೋಡುವುದೆಲ್ಲವೋ ಅನುಭವಿಸುವುದೆಲ್ಲವೋ ಭಗವಂತನ ಶಕ್ತಿಯ ಪ್ರದರ್ಶನ ಅಷ್ಟೇ ಎಂದು ಭಾವಿಸಬೇಕು. ಪ್ರತಿಯೊಂದು ಚೈತನ್ಯ ಅಭಿವ್ಯಕ್ತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣನ ಅಭಿವ್ಯಕ್ತಿ. ಹರೇ ಕೃಷ್ಣ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಸೂರ್ಯಚಂದ್ರರು ಇಹಲೋಕದ ಜನರ ಮೇಲೆ ಪರಮ ದಯಾಳುಗಳು. ಎಲ್ಲರ ಒಳಿತಿಗಾಗಿ ಅವರು ಬಂಗಾಳ ದಿಗಂತದಲ್ಲಿ ಹುಟ್ಟಿದ್ದಾರೆ ಅಂತ.
ಇಲ್ಲಿ ಸೂರ್ಯಚಂದ್ರ ಅಂತ ಹೇಳ್ತಾ ಇರುವಂತದ್ದು ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳನ್ನ. ಅವ್ರು ಈ ಬದ್ಧಾತ್ಮರನ್ನ ಭೌತಿಕ ಕಲಿಯುಗದ ಜನರನ್ನ ಉದ್ಧಾರ ಮಾಡೋದಕ್ಕಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಬಂಗಾಳದಲ್ಲಿ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಬರುವಂತದ್ದು ಈ ಬಂಗಾಳ ಅನ್ನುವಂಥದ್ದು, ಅಲ್ಲಿ ಅವರು ಆವಿರ್ಭವಿಸ್ತಾ ಇದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸೇನಾ ವಂಶದ ಪ್ರಾಚೀನ ರಾಜಧಾನಿಯನ್ನು ಗೌಡ ದೇಶ ಅಂತ ಕರೀತಾರೆ. ಈ ಗೌಡ ದೇಶ ಅಂತ ಇಲ್ಲಿ ಏನ್ ಕರೀತಾ ಇದ್ದಾರೆ, ಅದು ಈಗಿನ ಮುಲ್ಟಾ ಜಿಲ್ಲೆ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅನಂತರ ಇದನ್ನ 9ನೇ ಅಥವಾ ಮಧ್ಯ ದ್ವೀಪಕ್ಕೆ, ಗಂಗಾ ನದಿ ಪಶ್ಚಿಮ ಭಾಗಕ್ಕೆ ಅಂದರೆ ನವದ್ವೀಪಕ್ಕೆ ವರ್ಗಾಯಿಸಲಾಯಿತು. ಅಂದ್ರೆ ಈಗಿನ ಮಾಯಾಪುರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯಾಪುರದಲ್ಲಿ ಚೈತನ್ಯ ಮಹಾಪ್ರಭುಗಳು ಆವಿರ್ಭವಿಸಿರುವಂತದ್ದು. ಹಿಂದೆ ಇದನ್ನು ಗೌಡಪುರ ಎಂದು ಕರೀತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಅವತರಿಸಿದ್ರು. ಮತ್ತೆ ನಿತ್ಯಾನಂದ ಪ್ರಭುಗಳವರು ಬೀರ್ಭಾಮ್ ಜಿಲ್ಲೆಯಲ್ಲಿ ಅವರು ಆವಿರ್ಭವಿಸ್ತಾರೆ. ಮತ್ತೆ ಅವರು ಇಲ್ಲಿ ಮಹಾಪ್ರಭುಗಳನ್ನ ಮಾಯಾಪುರದಲ್ಲಿ ಬಂದು ಸೇರ್ಕೋತಾರೆ. ಮತ್ತೆ ಕೃಷ್ಣ ಪ್ರಜ್ಞೆಯನ್ನ ಹರಡಲು ಅವರು ಗೌಡ ದೇಶದ ದಿಗಂತದಲ್ಲಿ ಕಾಣಿಸಿಕೊಳ್ತಾರೆ. ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಅವರು ಹುಟ್ಟುತ್ತಾ ಇದ್ದಾರೆ. ಹೇಗೆ ಸೂರ್ಯ ಚಂದ್ರ ಎಲ್ಲರೂ ಕೂಡ ಪೂರ್ವ ದಿಕ್ಕಿನಲ್ಲಿ ಮೊದಲು ಹುಟ್ಟುತ್ತಾರೆ, ಆಮೇಲೆ ಅಲ್ಲಿಯೇ ಇರ್ತಾರ? ಹರೇ ಕೃಷ್ಣ, ಪೂರ್ವ ದಿಕ್ಕಿನಲ್ಲೇ ಇರ್ತಾರ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ, ಪಶ್ಚಿಮಕ್ಕೆ ವಾಲ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಅದನ್ನ ಮೊದಲೇ ಹೇಳಿದ್ರು. ಅಂದ್ರೆ ನನ್ನ ಸೇನಾಧಿಪತಿ ಬರ್ತಾನೆ, ಅವನು ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ಇದು ಹರಡುತ್ತೆ. ಪ್ರತಿಯೊಂದು ಭೂಮಿಯ ಮೇಲೆ ಪ್ರತಿಯೊಂದು ನಗರ, ಹಳ್ಳಿ, ಗ್ರಾಮ ಎಲ್ಲ ಕಡೆ ಕೂಡ ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನ ಅನ್ನುವಂಥದ್ದು ಹಬ್ಬುತ್ತೆ ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯಚಂದ್ರರು ಕ್ರಮೇಣ ಪಶ್ಚಿಮಕ್ಕೆ ಚಲಿಸಿದಂತೆ 500 ವರ್ಷಗಳ ಹಿಂದೆ ಆರಂಭಿಸಿದ ಅವರ ಆಂದೋಲನವು ಅವರ ಅನುಗ್ರಹದಿಂದ ಪಾಶ್ಚಾತ್ಯ ನಾಗರಿಕತೆಗಳಿಗೂ ಹರಡುತ್ತದೆ. ಇದನ್ನ ಅವರು ಭವಿಷ್ಯ ನುಡಿದಿದ್ರು ಮೊದಲೇನೆ ಅಂತ. ಅದನ್ನ ಶ್ರೀಲ ಪ್ರಭುಪಾದರು ಸತ್ಯವನ್ನಾಗಿಸಿದ್ರು. ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳು ಬದ್ಧಾತ್ಮರ 5 ಬಗೆಯ ಅಜ್ಞಾನವನ್ನ ಹೋಗಲಾಡಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸೂರ್ಯಚಂದ್ರರ ಹಾಗೆ ಅವ್ರು ಕಾಣಿಸ್ಕೊಂಡಿದ್ದಾರೆ. ನಮ್ಮ ಒಂದು ಅಜ್ಞಾನ, ಹೃದಯದಲ್ಲಿರುವಂತಹ ಅಜ್ಞಾನವನ್ನ ಹೋಗಲಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ ಆ ಒಂದು ಅಜ್ಞಾನಗಳು ಅವರು ಹೋಗಲಾಡಿಸಿದಂತದ್ದು 5 ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 43ನೇ ಅಧ್ಯಾಯದಲ್ಲಿ ಈ 5 ಬಗೆಯ ಅಜ್ಞಾನಗಳ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವು ಯಾವುದು ಅಂತಂದ್ರೆ, ದೇಹವನ್ನು ಆತ್ಮವೆಂದು ಭಾವಿಸುವುದು, ಅಂದ್ರೆ ದೇಹ ಭಾವನೆಯಲ್ಲಿ ಇರುವಂತದ್ದು. ದೇಹಕ್ಕೆ ಹುಟ್ಟು ಸಾವು ಅನ್ನುವಂಥದ್ದು, ಅದಕ್ಕೆ ಅಂದ್ರೆ ದೇಹದಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳು ಆಗುತ್ತೆ. ಇದನ್ನೇ ನಾವು ಏನ್ ಅನ್ಕೊಳ್ಳೋದು, ಇದೇ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಡುವಂಥದ್ದು. ದೇಹ ಹುಟ್ಟುತ್ತೆ ಸಾಯುತ್ತೆ ಅಂದಾಗ ಹೇಗೆ ಅದಕ್ಕೆ ಒಂದು ಆರಂಭ ಅಂತ್ಯ ಅನ್ನುವಂಥದ್ದಿದೆ, ಅದು ನನಗೆ ಆಗ್ತಿದೆ. ನಾನು ಹುಟ್ಟಿದ್ದೀನಿ ಅಂದಾಗ ಆರಂಭ, ನಾನು ಸತ್ತಾಗ ಅದು ನಾಶ ಅಂತ ತಿಳಿಯುವಂಥದ್ದು. ಆದ್ರೆ ವಾಸ್ತವದಲ್ಲಿ ನಾನು ಅನ್ನುವಂಥದ್ದು ದೇಹನ ಅಥವಾ ಆತ್ಮನ? ಆತ್ಮ. ಅಜ್ಞಾನ ದೇಹ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ವಾಸ್ತವದಲ್ಲಿ ಆತ್ಮ. ಅದನ್ನ ಎಲ್ಲರೂ ಮರ್ತು ಬಿಟ್ಟಿದೀವಿ, ಹೌದಲ್ವಾ? ಹೌದು. 1000 ಸತಿ ಓದಿದ್ರು ಕೂಡ ಈಗ್ಲೂ ನಿಮ್ಗೆ ಅನ್ಸುತ್ತಾ ನಾನಂದ್ರೆ ಆತ್ಮ ಅಂತ ಇವತ್ತಾದ್ರು? ಅನ್ಸದೆ ಮಾತಾಜಿ. ಅದು ಕಣ್ಣು ಕಾಣೋದಿದೆಯಲ್ಲ ಮಾತಾಜಿ, ಎಷ್ಟು ಬೇಗ ಮರ್ತು ಬಿಡ್ತೀವಿ, ಎಷ್ಟು ಬೇಗ ಓದುತ್ತೀವಿ, ಆದ್ರೆ ಮತ್ತೆ ಅದರ ಅನುಭವ ಇನ್ನ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ ನಮ್ಗೆ. ಸಾಕ್ಷಾತ್ಕಾರ ಆಗೋವರೆಗೂ ಹೌದು. ನಾವು ಅದನ್ನ ಗುರ್ತಿಸೋದಿಲ್ಲ. ಭೌತ ಇಂದ್ರಿಯ ಸುಖವನ್ನ ಆನಂದ ಎಂದು ಭಾವಿಸುವುದು, ಅಂದ್ರೆ ನಮ್ಮ ಒಂದು ಇಂದ್ರಿಯಗಳ ಸುಖ ಅನ್ನುವಂಥದ್ದೇನಿದೆ ಅದೇ ನಿಜವಾದ ಆನಂದ ಅಂತ ಅನ್ಕೊಳ್ಳುವಂಥದ್ದು. ಈ ದೇಹ ಇರುವವರೆಗೂ ಇಂದ್ರಿಯಗಳಿರುತ್ತೆ. ಆ ಇಂದ್ರಿಯಗಳು ಇರುವವರೆಗೂ ನಾವೇನ್ ಅನ್ಕೋತೀವಿ, ನಾನು ಸಂತೋಷವಾಗಿದ್ದೀನಿ ಅಂತ ಅನ್ಕೊಂತೀವಿ. ಇಂದ್ರಿಯಗಳಿಂದ ನಾವು ಸಂತೋಷವಾಗಿದ್ದೀನಿ ಅಂತ. ಆದ್ರೆ ಇಂದ್ರಿಯದಿಂದನೇ ನಾವು ಇಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನುವಂಥದ್ದನ್ನ ತಿಳಿಯೋದಿಲ್ಲ. ಮತ್ತೆ ಲೌಕಿಕ ತಾದಾತ್ಮ್ಯದಿಂದಾಗಿ ಕಳವಳದಿಂದ ಇರುತ್ತೀವಿ. ಅಂದ್ರೆ ಈಗ ನಾವು ದೇಹ ಭಾವನೆ, ದೇಹದ ಜೊತೆಯಲ್ಲಿ ಇರುವ ಸಂಬಂಧಗಳ ಜೊತೆ ನಮ್ಗೆ ಒಂದು ಏನಂತ ಹೇಳ್ತೀವಿ, ಅದರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ. ಆಮೇಲೆ ಏನು ಸಂಬಂಧಗಳು ಅಥವಾ ವಸ್ತುಗಳು ನನಗೆ ಸೇರಿದ್ದು ಅಂತ ದೇಹಕ್ಕೆ ಸಂಬಂಧಪಟ್ಟದನ್ನ ನಾವು ಅನ್ಕೊಳ್ತೀವಿ, ಅದನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನುವಂತಹ ಶೋಕ ಇರುತ್ತೆ. ಮತ್ತೆ ಅದನ್ನ ಕಾಪಾಡ್ಕೊಬೇಕು ಅನ್ನುವಂತ ಭಯ ಇರುತ್ತೆ. ಇದೆಲ್ಲವೂ ಕೂಡ ಅಜ್ಞಾನ, ಅಂಧಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಚೈತನ್ಯ ಮಹಾಪ್ರಭುಗಳ ಮತ್ತೆ ನಿತ್ಯಾನಂದ ಪ್ರಭುಗಳ ಆ ಒಂದು ಭಾಗವತ ಗ್ರಂಥದ ಮೂಲಕ ಸಂಪರ್ಕವನ್ನು ಪಡಿತಾರೆ ಅಂತವ್ರು ಈ ಶ್ಲೋಕಗಳಿಂದ, ಈ ಒಂದು ಅಜ್ಞಾನದಿಂದ ಹೊರಗಡೆ ಬರ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ಸ್ವಲ್ಪ ಮೇಲೆತ್ತಿ. ಪರಮ ಸತ್ಯದ ಆಚೆ ಯಾವುದೋ ಇದೆ ಎಂದು ಭಾವಿಸುವುದು, ಇದು 5ನೇ ರೀತಿಯ ಒಂದು ಅಜ್ಞಾನ. ಅಂದ್ರೆ ಭಗವಂತ ಏನಿದ್ದಾನೆ ಅವನಿಗಿಂತ ದೊಡ್ಡದು ಇನ್ನೇನಾದ್ರೂ ಇದೆಯಾ, ಅಂದ್ರೆ ಭಗವಂತನನ್ನ
ಏನ್ ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ, ನಮ್ಮ ಹಾಗೆ ಈ ಮಾಯವಾದಿಗಳು ನಿರಾಕಾರವಾದಿಗಳು ಏನಂತಾರೆ, ಅವನಿಗೆ ಒಂದು ರೂಪ ಇಲ್ಲ ಅಂತ ತಿಳಿಯುವಂಥದ್ದು, ಅಥವಾ ಅವನನ್ನ ನಮ್ಮ ಹಾಗೆ ಒಬ್ಬ ಸಾಧಾರಣ ವ್ಯಕ್ತಿ ಅಂತ ತಿಳಿಯುವಂಥದ್ದು. ಇದೆಲ್ಲವೂ ಕೂಡ ಅಜ್ಞಾನ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳ ಉಪದೇಶವು ಈ 5 ಬಗೆಯ ಅಜ್ಞಾನವನ್ನು ಬುಡ ಸಮೇತ ಕಿತ್ತು ಹಾಕುತ್ತದೆ. ವ್ಯಕ್ತಿಯು ನೋಡುವುದೆಲ್ಲವೂ ಅನುಭವಿಸುವುದೆಲ್ಲವೂ ಭಗವಂತನ ಶಕ್ತಿಯ ಪ್ರದರ್ಶನ. ಅದನ್ನ ನಾವೇನ್ ನೋಡ್ತಾ ಇದೀವಿ, ನಾವೇನೆಲ್ಲ ಅನುಭವಿಸ್ತಾ ಇದೀವಿ, ಇದೆಲ್ಲವೂ ಕೂಡ ಭಗವಂತನ ಶಕ್ತಿ, ಅವನಿಂದ ಬರ್ತಿರುವಂಥದ್ದು ಅಷ್ಟೇ ಎಂದು ಭಾವಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೂ ಕೂಡ ಈ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ಈ 5 ಅಜ್ಞಾನದಲ್ಲಿ ತುಂಬಾ ಏನಂತ ಹೇಳ್ತೀವಿ, ಪರಿಪೂರ್ಣವಾಗಿ ನಾವು ಅದರಲ್ಲಿ ಮುಳುಗೋಗಿದ್ವಿ ಅಂತ ಅನ್ಸುತ್ತೆ. ಈಗೆಲ್ಲ ನಾವು ಸ್ವಲ್ಪ ಮಟ್ಟಿಗಾದ್ರೂ ಅದನ್ನ ಅಟ್ಲೀಸ್ಟ್ ಸಾಕ್ಷಾತ್ಕಾರ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅಂಥದ್ದೊಂದು ಇದೆ ಅನ್ನೋದನ್ನ ಸ್ವೀಕಾರ ಮಾಡೋದಕ್ಕೆ ಆಗ್ತಾ ಇರುವಂತದ್ದು ಅವ್ರು ಕೊಟ್ಟಿರುವಂತಹ ಈ ಗ್ರಂಥಗಳ ಮೂಲಕ ಅನ್ನೋದನ್ನಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಕರುಣೆ, ಅವರ ಒಂದು ಕೃಪೆಯಿಂದ ಮಾತ್ರ ಸಿಗ್ತಿದೆ ಅನ್ನೋಂಥದ್ದನ್ನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 103. ಸೇಯಿದು ಈ ಪ್ರಭುರ ಕರಿ ಚರಣ ವಂದನ, ಯಹಾಯಿತೆ ವಿಘ್ನ ನಾಶ ಅಭಿಷ್ಟ ಪುರಾಣ. ಸೇಯಿದು ಈ ಪ್ರಭುರ ಕರಿ ಚರಣ ವಂದನ, ಪ್ರಭುರ ಕರಿ ಚರಣ ವಂದನ, ಯಹಾಯಿತೆ ವಿಘ್ನ ನಾಶ ಅಭಿಷ್ಟ ಪುರಾಣ. ವಿಘ್ನ ನಾಶ ಅಭಿಷ್ಟ ಪುರಾಣ. ಸೇಯಿದು ಈ ಪ್ರಭುರ ಕರಿ ಚರಣ ವಂದನ, ಸೇಯಿದು ಈ ಪ್ರಭುರ ಕರಿ ಚರಣ ವಂದನ, ಯಹಾಯಿತೆ ವಿಘ್ನ ನಾಶ ಅಭಿಷ್ಟ ಪುರಾಣ. ನಾಶ ಅಭಿಷ್ಟ ಪುರಾಣ. ಮಾತಾಜಿ ಅದು ನಾ ಶಬ್ದ, ನ ಯಾ ನ ಯಾ ನ ನ ಅದು ಉಚ್ಚಾರಣೆ ಮಾಡಕ್ಕೆ ಆಗಲ್ಲ ಮಾತಾಜಿ. ಯಾ ನ ಅಂದ್ರೆ ಸಾಕು. ಯಾನ ಯಾನ ಓದಿ ನೀವೊಮ್ಮೆ. ಸೇಯಿದು ಈ ಪ್ರಭುರಕರಿ ಚರಣ ವಂದನ, ಯನ್ಹಾತೆ ವಿಘ್ನನಾಶ ಅಭಿಷ್ಟ ಪುರಾಣ. ಶಾಂತಿರೂಪಿಣಿ ಮಾತಾಜಿ ಒಮ್ಮೆ ಓದಿ. ಹರೇ ಕೃಷ್ಣ. ಇಲ್ಲವಾ? ಯಾನ ವಿಘ್ನ ನಾಶ ಅಭಿಷ್ಟ ಪುರಾಣ. ಯಾನ ಯನ್ ಯನ್ಹ ಅಲ್ಲ ಯಾನ ನ ನಾಸಿಕದಲ್ಲಿ ನ. ಈಗ ಸಂಕೀರ್ತನ ಅನ್ನೋದಿಲ್ವಾ, ಹಾಗೆ ಯಾನ ಬೇಡ, ನಮಿತಾ ಮಾತಾಜಿ ಇದ್ದಾರಲ್ಲ, ನಮಿತಾ ಮಾತಾಜಿ ಉಚ್ಚಾರ ಮಾಡಿ ಅದನ್ನು ಮೂಗಿನಿಂದ ಹೇಳ್ಬೇಕು. ಯಾನ ಆಗುತ್ತಲ್ಲ. ಆಗುತ್ತಲ್ವ ಮತ್ತೆ ಈತೆ ವಿಘ್ನ ನಾಥ ಅಭೀಷ್ಟ ಪುರಾಣ. ನಮಿತಾ ಮಾತಾಜಿ ಹೇಳಿ ಮಾತಾಜಿ ಒಮ್ಮೆ. ಯಾಂಗ್ ಆಗುತ್ತೆ ಮಾತಾಜಿ. ಯಾಂಗ್ ಈ ವಿಘ್ನ ನಾಶ ಅಭೀಷ್ಟ ಪುರಾಣ. ಯಾಂಗ್ ಈ ವಿಘ್ನ ನಾಶ ಅಭೀಷ್ಟ ಪುರಾಣ. ಯಾಂಗ್ ನ ಬರುತ್ತೆ. ಯಾಂಗ್ ಅಂದ್ರೆ ನಾಲ್ಗೆ ಮೇಲ್ ತಟ್ಟಬೇಕು ಅಲ್ವಾ ಮಾತಾಜಿ? ಓಕೆ. ನೆಕ್ಸ್ಟ್ ಉತ್ತಮ ಪದ್ಮಾದೇವಿ ದಾಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೇಯಿದು ಈ ಪ್ರಭುರ ಕರಣ ಸೇಯಿದು ಈ ಪ್ರಭುರ ಕರಿ ಚರಣ ವಂದನ, ಯಾನಹಾಯತೆ ವಿಘ್ನನಾಶ ಅಭಿಷ್ಟ ಪೂರಣ. ಸೇಯಿ ಈ ದುಯಿ ಇಬ್ಬರು ಪ್ರಭುಗಳ ಕರಿ ಮಾಡುವೆ ಚರಣ ಪಾದಗಳ ವಂದನ ನಮಸ್ಕಾರ. ಯಾನಹ ಇದೆ ಯಾವುದರಿಂದ ವಿಘ್ನನಾಶ ವಿಘ್ನಗಳ ನಾಶವಾಗುವುದು, ಅಭಿಷ್ಟ ಪೂರ್ಣ ಇಷ್ಟಾರ್ಥಗಳು ನೆರವೇರುವು.
ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಕಿ ಜೈ. ಆದ್ದರಿಂದ ನಾವು ಈ ಇಬ್ಬರೂ ಪ್ರಭುಗಳ ಪವಿತ್ರವಾದ ಚರಣಾರವಿಂದಗಳಿಗೆ ನಮಿಸೋಣ. ಆಗ ಆತ್ಮ ಸಾಕ್ಷಾತ್ಕಾರ ಪಥದಲ್ಲಿ ಎದುರಾಗುವ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅವರ ಒಂದು ಆವಿರ್ಭಾವದ ಉದ್ದೇಶನೇ ಎಲ್ಲರಲ್ಲೂ ಕೂಡ ಈ ಒಂದು ಭಕ್ತಿಯನ್ನ ಮೂಡಿಸುವಂಥದ್ದು, ಎಲ್ಲರನ್ನೂ ಕೂಡ ಭಗವಂತನ ಧಾಮಕ್ಕೆ ಹಿಂದಿರುಗುವಂತೆ ಮಾಡುವಂಥದ್ದು. ಸಂಕೀರ್ತನ ಯಜ್ಞವನ್ನ ಅವರು ಪ್ರಚಾರ ಮಾಡಿದ ಮೂಲ ಉದ್ದೇಶ ಅದು. ಅಂದ್ರೆ ಅವರು ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಪಾಶ್ಚಿಮ ದಿಕ್ಕಿನವರೆಗೆ ಎಲ್ಲರಿಗೂ ಕೂಡ ಇದು ತಲುಪುವಂತ ಆಗ್ಬೇಕು ಅಂತ ಇಚ್ಛಿಸ್ತಾರೆ. ಆ ಕಾರಣದಿಂದ ನಾವು ಪಂಚತತ್ವವನ್ನ ಯಾವಾಗ ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಅವರ ಒಂದು ಚರಣಗಳಿಗೆ ನಮಿಸ್ತೀವಿ, ಮತ್ತೆ ಅವರನ್ನ ಗಟ್ಟಿಯಾಗಿ ಕೇಳ್ಕೊತೀವಿ, ಆಗ ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಏನೆಲ್ಲ ಕಷ್ಟಗಳು ಇದ್ರೂ ಕೂಡ ಆ ಭಕ್ತಿಯ ಮಾರ್ಗದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಕೂಡ ಅವರು ನಿವಾರಣೆ ಮಾಡ್ತಾರೆ. ಇಬ್ಬರು ಕೂಡ ಆ ಒಂದು ಕರುಣೆ ಅನ್ನುವಂಥದ್ದು ಅವರಲ್ಲಿ ಎಷ್ಟು ಅಪಾರವಾಗಿ ಇದೆ ಅಂತಂದ್ರೆ, ಎಂತಹ ಬದ್ಧಾತ್ಮನನ್ನು, ಎಂತಹ ಕೀಳು ಜನ್ಮ ಅಂತ ನಮ್ದು ಅಂತ ಆಗಿದ್ರು ಕೂಡ ಅದನ್ನ ಉದ್ಧಾರ ಮಾಡುವಂತಹ ಶಕ್ತಿಯನ್ನ ಅವರು ತುಂಬುತ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 104. ಏದು ಈ ಶ್ಲೋಕೆ ಕೈಲ ಮಂಗಳ ವಂದನ ತೃತೀಯ ಶ್ಲೋಕೇರ ಅರ್ಥ ಶುನ ಸರ್ವಜನ ಮಂಗಳ ವಂದನ. ಒಂದ್ ನಿಮಿಷ ರತ್ನ ಮಾತಾಜಿ ಅವರು ಒಮ್ಮೆ ಓದ್ಲಿ, ಆಮೇಲೆ ರಿಪೀಟ್ ಮಾಡುವಾಗ ಮಾಡುವ. ಏದು ಈ ಶ್ಲೋಕೆ ಕೈಲ ಮಂಗಳ ವಂದನ ಶ್ಲೋಕೆ ಕೈಲ ಮಂಗಲ ವಂದನ ತೃತೀಯ ಶ್ಲೋಕೇರ ಅರ್ಥ ಶೂನ ಸರ್ವಜನ. ತೃತೀಯ ಸರ್ವಜನ. ಏದು ಈ ಶ್ಲೋಕೆ ಕೈಲ ಮಂಗಳ ವಂದನ ಶ್ಲೋಕೆ ಕೈಲ ಮಂಗಲ ವಂದನ ತೃತೀಯ ಶ್ಲೋಕೇರ ಅರ್ಥ ಶೂನ ಸರ್ವಜನ. ತೃತೀಯ ಶ್ಲೋಕೇರ ಅರ್ಥ ಶೂನ ಸರ್ವಜನ. ವಿದ್ಯಾ ಕಾಮತ್ ಮಾತಾಜಿ ಓದಿ. ವಿದ್ಯಾ ಕಾಮತ್. ಇಲ್ಲವಾ? ಸೌಮ್ಯ ಪ್ರಭಾ ಮಾತಾಜಿ ಓದಿ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲೆ ಮಾತಾಜಿ? ಪಾರ್ವತಮ್ಮ ಮಾತಾಜಿ. ಒಂದು ನಿಮಿಷ ಮಾತಾಜಿ, ಎಲ್ಲರಿಗೂ ಲೈನ್ ಅಲ್ಲಿ ಬರ್ತದೆ. ರಾಗ ಬರುತ್ತಾ ಹೇಳ್ತೀನಿ, ಟ್ರೈ ಮಾಡ್ತೀನಿ. ಏದು ಈ ಶ್ಲೋಕೆ ಕೈಲ ಮಂಗಲ ವಂದನ ತೃತೀಯ ಶ್ಲೋಕೇರ ಅರ್ಥ ಶೂನ ಸರ್ವಜನ. ಅನುವಾದ ವರ್ಡ್ ಬೈ ವರ್ಡ್ ಓದಿ ಮಾತಾಜಿ. ವರ್ಡ್ ಬೈ ಓದ್ಬೇಕಾ ಮಾತಾಜಿ? ಆಯ್ತು. ಈ ದುಯಿ ಎರಡು ಶ್ಲೋಕಗಳಲ್ಲಿ ಕೈಲ ಮಾಡಿದೆ ಜಲ ಮಂಗಳವನ್ನು ಕೋರಿ ವಂದನ ನಮಸ್ಕಾರ. ತೃತೀಯ ಮೂರನೆಯ ಶ್ಲೋಕದ ಅರ್ಥವನ್ನು ಶುನ ಕೇಳಿ ಸರ್ವಜನ ಎಲ್ಲರೂ. ಅನುವಾದ: ಈ ಎರಡು ಶ್ಲೋಕಗಳಿಂದ ನಾನು ಪ್ರಭುಗಳ ಆಶೀರ್ವಾದ ಬೇಡಿದೆ. ಈ ಅಧ್ಯಾಯದ ಮೊದಲನೆಯ ಮತ್ತು ಎರಡನೆಯ ಶ್ಲೋಕಗಳು. ಈಗ ಮೂರನೆಯ ಶ್ಲೋಕದ ಭಾವಾರ್ಥವನ್ನು ಗಮನವಿಟ್ಟು ಕೇಳಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಅಂದ್ರೆ ಇಲ್ಲಿ ಮೊದಲ ಎರಡು ಶ್ಲೋಕಗಳನ್ನ ಹೇಳ್ತಾ ಇದ್ದಾರೆ. ಅದು ಹೇಗೆ ಆ ಎರಡು ಶ್ಲೋಕಗಳು ಪ್ರಾರ್ಥನೆ, ಆಶೀರ್ವಾದವನ್ನ ಬೇಡ್ತಾ ಇರುವಂತದ್ದು. ಯಾರಿಂದ ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ? ಮೊದಲಿಗೆ ಅವರು ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳಿಂದ ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ. ಆಮೇಲೆ ಭಗವಂತನ ಭಕ್ತರು ಗೋಸ್ವಾಮಿಗಳು ಅವರಿಂದ ಕೂಡ ಆಶೀರ್ವಾದವನ್ನ ಕೇಳ್ಕೊತಾ ಇದ್ದಾರೆ. ಈಗ ಮೂರನೇ ಶ್ಲೋಕದ ಮೂಲಕ ಅವರು ಏನು ಬೇಡ್ಕೋತಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಗಮನ ಕೊಟ್ಟು ಕೇಳೋದಕ್ಕೆ ಹೇಳ್ತಾ ಇದ್ದಾರೆ. ಏನಂತ ಕೇಳ್ಕೋತಾರೆ ಅಂತ ನೋಡೋಣ. ಶ್ಲೋಕ 105. ವಕ್ತವ್ಯ ಬಾಹುಲ್ಯ ಗ್ರಂಥ ವಿಸ್ತಾರೇನ ವರ್ಣಿ ಸಾರಾರ್ಥ ಕಹಿ ಅಲ್ಪಾಕ್ಷರೆ. ವಕ್ತವ್ಯ ಬಾಹುಲ್ಯ
ಗ್ರಂಥ ವಿಸ್ತಾರೇರಾಡರೆ ವಕ್ತವ್ಯ ಬಾಹುಲ್ಯ ಗ್ರಂಥ ವಿಸ್ತಾರೇ ವಿಸ್ತಾರೇನ ವರ್ಣಿ ಸಾರಾರ್ಥ ಕಹಿ ಅಲ್ಪಾಕ್ಷರೆ ವಿಸ್ತಾರೇಣ ವರ್ಣಿ ವಕ್ತವ್ಯ ಬಾಹುಲ್ಯ ಗ್ರಂಥ ವಿಸ್ತಾರೇರಾಡರೆ ವಕ್ತವ್ಯ ಬಾಹುಲ್ಯ ಗ್ರಂಥ ವಿಸ್ತಾರೇ ವಿಸ್ತಾರೇನ ವರ್ಣಿ ಸಾರಾರ್ಥ ಕಹಿ ಅಲ್ಪಾಕ್ಷರೆ ವಿಸ್ತಾರೇಣ ವರ್ಣಿ ಅಲ್ಪಾಕ್ಷರೇ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ ಓದುತ್ತೀರಾ? ಓದ್ತೇನೆ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಒಂದು ಏಕ ವ್ಯಕ್ತವ್ಯ ಬಾಹುಲ್ಯ ಗ್ರಂಥ ವಿಸ್ತಾರೇನಾಡರೆ ವಿಸ್ತಾರೇನ ವರ್ಣೆ ಸಾರಾರ್ಥ ಕಹಿ ಅಲ್ಪಕ್ಷರೆ. ವ್ಯಕ್ತವ್ಯ ಹೇಳಬೇಕಾದ ಮಾತು, ಬಾಹುಲ್ಯ ಹೆಚ್ಚಾಗಿರುವಿಕೆ, ಗ್ರಂಥ ಪುಸ್ತಕದ, ವಿಸ್ತಾರೇಕರ ಗಾತ್ರ ವಿಸ್ತಾರವಾಗುವುದೆಂಬ ಡರೆ ಭಯದಿಂದ, ವಿಸ್ತಾರವಾಗಿ ನಾ ವರ್ಣಿ ನಾನು ವರ್ಣಿಸುವುದಿಲ್ಲ, ಸಾರಾರ್ಥ ಸಾರಾಂಶವನ್ನು ಕೈ ಹೇಳುವೆ, ಅಲ್ಪಾಕ್ಷರೆ ಕೆಲವು ಮಾತುಗಳಲ್ಲಿ. ಅನುವಾದ: ಈ ಪುಸ್ತಕದ ಗಾತ್ರ ಹೆಚ್ಚಾಗಬಹುದೆಂಬ ಭೀತಿಯಿಂದ ನಾನು ಉದ್ದೇಶಪೂರ್ವಕವಾಗಿ ತುಂಬಾ ವಿವರವಾಗಿ ಹೇಳುತ್ತಿಲ್ಲ. ಸಾರಾಂಶವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಹೆಚ್ಚು ಸಾರಾಂಶ ನಮ್ಗೆ ಅಂದ್ರೆ ವಿಸ್ತಾರವಾದ ವಿವರಣೆಯನ್ನು ಕೊಡ್ತಿಲ್ಲ ನಾನು, ನೇರವಾಗಿ ಒಂದು ಶ್ಲೋಕಗಳಿಗೆ ಅನುವಾದವನ್ನಷ್ಟೇ ಅಂದ್ರೆ ಸ್ವಲ್ಪ ವಿಚಾರವನ್ನಷ್ಟೇ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಒಂದು ಪುಸ್ತಕ ಅದು ತುಂಬಾ ದೊಡ್ಡದಾಗ್ಬಿಡುತ್ತೆ ಅಂತ ಹೇಳಿ ಹೆದರ್ಕೋತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗ್ರಂಥ ರಚನೆಕಾರರು. ಶ್ಲೋಕ 106. ಹರೇ ಕೃಷ್ಣ ಮಾತಾಜಿ. ಮತ್ತೆ ವಿಸ್ತಾರವಾಗಿ ಎಲ್ಲಿ ಸಿಗ್ತದೆ ಮಾತಾಜಿ? ವಿಸ್ತಾರವಾಗಿ ಇದಿದೆಲ್ಲ ಚೈತನ್ಯ ಭಾಗವತದಲ್ಲಿ ಕೆಲವೊಂದೆಲ್ಲ ವಿಚಾರ ಅಲ್ಲಿ ತಗೊಂಡಿದ್ದಾರೆ. ಭಾಗವತದಲ್ಲಿ ಬಂದಿದೆ. ಅದಕ್ಕೆ ಏನ್ ಮಾಡಿದ್ದಾರೆ, ಕೆಲವೊಂದು ವಿಷಯನ ಇಲ್ಲಿ ತಗೊಳ್ತಾ ಇಲ್ಲ, ಅಲ್ಲಿ ಬರ್ತಾರೆ ಮುಂದೆ ಹೇಳ್ತಾರೆ ಮುಂದೆ, ಅಂದ್ರೆ ಅಲ್ಲಿ ಬರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ತಗೊಂಡಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹರೇ ಕೃಷ್ಣ. ತಗೊಳ್ತಾ ಹೋದ್ರೆ ದೊಡ್ಡದಾಗುತ್ತೆ ಬುಕ್ ಇದು, ಅದಕ್ಕೆ ತಗೊಂಡಿಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ, ಧನ್ಯವಾದ. ಶ್ಲೋಕ 106. ಮಿತಂ ಚ ಸಾರಂ ಚ ವಾಚೋ ಹಿ ವಾಗ್ಮಿತ ಇತಿ. ಸಂಸ್ಕೃತ ಇದು. ಮಿತಂ ಚ ಸಾರಂ ಚ ವಚೋ ಹಿ ವಾಗ್ಮಿತ ಇತಿ. ಮಿತಂ ಚ ಸಾರಂ ಹರೇ ಕೃಷ್ಣ ಮಾತಾಜಿ. ಒಂದು ಡೌಟ್ ನನ್ಗೆ, ನಿಮ್ಗೆ ಇದು ಸಂಸ್ಕೃತ, ಇದು ಬಂಗಾಳಿ ಅಂತೇಳಿ ಹೇಗೆ ಗೊತ್ತಾಗುದು? ಗೊತ್ತಾಗುತ್ತೆ ನೋಡಿ ಮಾತಾಜಿ. ಇತಿ ಪತಿ ಎಲ್ಲ ಬಂದಿದೆ ನೋಡಿ, ಅಲ್ಲಿ ಬರ್ಬೇಕಾದ್ರೆ ಈ ದು ಈ ಅಂತ ಬರ್ತೇವೆ. ಮಂಗಲ ನೋಡಿ, ಮಿತಂಚ ಸಾರಂಚ ವಚೋ ಹಿ ವಾಗ್ಮಿತ. ಕೆಲವು ಕಡೆ ನಿಮ್ಗೆ ಶ್ಲೋಕಗಳಲ್ಲಿ ಕೆಳಗಡೆ ಭಾವಾರ್ಥದಲ್ಲಿ ಕೊಟ್ಬಿಟ್ಟಿರ್ತಾರೆ ರೆಫರೆನ್ಸ್. ಇದು ಅವರೇ ಅವರೇ ರಚಿಸಿರ್ತಾರೆ ಇದನ್ನ. ಅವ್ರು ರಚಿಸಿದಕ್ಕೆ ಏನು ಎಲ್ಲೂ ರೆಫರೆನ್ಸ್ ಇರಲ್ಲ, ಬಟ್ ನಾವು ನೋಡೋದ್ರಲ್ಲಿ ಗೊತ್ತಾಗುತ್ತೆ. ಮಿತಂಚ ಸಾರಂಚ ವಚೋ ಹಿ ವಾಗ್ಮಿತ ಐತಿ. ನಂಗೆ ಒಮ್ಮೆಲೆ ಆಶ್ಚರ್ಯ ಆಯ್ತು, ಇದು ಬಂಗಾಳಿ ಇದು ಎಲ್ಲ ಹೇಳ್ತಿರಲ್ಲ, ಅದು ಹೌದು, ಮಿಕ್ಸ್ ಆಗುತ್ತೆ ಮಾತಾಜಿ. ಅವರೆಲ್ಲ ಅದೇ ತರ ಪ್ರೊನೌನ್ಸ್ ಬೇರೆ ತರ ಇರುತ್ತಲ್ಲ ಮಾತಾಜಿ. ದುಯಿ ಆತರ ಮಂಗಳ. ಓಕೆ, ಕಂಟಿನ್ಯೂ ಮಾಡಿ ಮಾತಾಜಿ. ಮಿತಂ ಚ ಸಾರಂ ಚ ವಚೋ ಹಿ ವಾಗ್ಮಿತ ಇತಿ. ಹರೇ ಕೃಷ್ಣ. ಮಿತಂ ಚ ಸಾರಂ ಚ ವಚೋ ಹಿ ವಾಗ್ಮಿತ ಇತಿ. ಮಿತಂ ಚ ಸಾರಂ. ಯಾರಿಗೆ ಕೊಡುದು? ಬಿ ಮಲ್ಲಜಮ್ಮ ಓದಿ ಇಲ್ಲವಾ? ನೆಕ್ಸ್ಟ್ ಬಿ ಯಶೋಧ, ಅವರು ಇಲ್ಲವಾ? ಭವ್ಯ ಮಾತಾಜಿ ಓದಿ. ಓದಿ ಮಾತಾಜಿ. ಮಿತಚ್ಚ ಸಾರಂ ಚ ವಚೋ ಹಿ ವಾಗ್ಮಿತ ಇತಿ. ಮಿತವಾದ ಚ ಮತ್ತು ಸಾರಂ
ಸಾರವತ್ತಾದ ಚ ಮತ್ತು ವಚಃ ಮಾತು ಈ ಖಂಡಿತವಾಗಿ ವಾಗ್ಮಿತ ವಾಗೇಕರಿ ಇತಿ ಹೀಗೆ ಅನುವಾದ. ಸತ್ಯದ ಸಾರವನ್ನು ಸಂಕ್ಷಿಪ್ತವಾಗಿ ಹೇಳುವುದೇ ನಿಜವಾದ ವಾಗ್ಮಿತೆ. ಓಕೆ, ಧನ್ಯವಾದಗಳು. ಮತ್ತೆ ಅನುವಾದದಲ್ಲಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸತ್ಯ ಅನ್ನುವಂಥದ್ದು ಯಾವಾಗ್ಲೂ ಕೂಡ ಅದು ತುಂಬಾ ದೊಡ್ಡ ವಿಚಾರ ಆಗಿರುತ್ತೆ. ಅದನ್ನ ಯಾರು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಅರ್ಥ ಆಗೋ ಹಾಗೆ ಹೇಳ್ಬಿಡ್ತಾರೆ, ಅದೇ ನಿಜವಾದ ಹೇಳುಗನ ಒಂದು ಸಾಮರ್ಥ್ಯ ಅಂತ ಹೇಳ್ತಾರೆ. ವಾಗ್ಮೀತೆ ಅಂತಂದ್ರೆ ಅವನು ವಾಗ್ಮಿ, ಅವನು ಮಾತುಗಾರ ಅಂತ ಹೇಳುವಂಥದ್ದು. ಅಥವಾ ಮಾತುಗಾರ ಅಂದ್ರೆ ಬರೀ ಮಾತುಗಾರ ಅಲ್ಲ, ಅದನ್ನ ತಿಳಿದಂತವನು, ಸಾಕ್ಷಾತ್ಕಾರ ಪಡ್ಕೊಂಡಂತವನು ದೊಡ್ಡ ವಿಚಾರವನ್ನ ಅವನು ಸುಲಭವಾಗಿ ಅರ್ಥ ಆಗುವಾಗೆ ಚಿಕ್ಕದಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಮುಂದುವರ್ಸೋದಾ ಕೃಷ್ಣ. ಮಾತಾಜಿ? ಟೈಮ್ ಆಯ್ತು ಮಾತಾಜಿ, ಆದ್ರೆ 4 ಶ್ಲೋಕ ಇರುವುದು ಇನ್ನು 4 ಇದೆಯಾ ಮಾತಾಜಿ? ಹೌದು, ಈ ಅಧ್ಯಾಯ ಮುಗಿತದೆ ಓದ್ಲಾ ಮಾತಾಜಿ? 4ರಲ್ಲಿ. ಏನು ಎಲ್ಲರೂ ಅವರು ಹೇಳಿದ್ರೆ ಮಾಡೋಣ, ಇಲ್ಲದಿದ್ರೆ ನಾಳೆ ಕಂಟಿನ್ಯೂ ಮಾಡೋಣ. ಹೇಗೆ ಕಂಟಿನ್ಯೂ ಮಾಡೋದಾ, ನಾಳೆಗೆ ಇರ್ಲಾ? ನಾಳೆಗೆ ಇರ್ಲಿ ಬಿಡಿ ನಾಳೆ ಮಾತಾಜಿ. ಮಾಡಿ ಮಾತಾಜಿ. ನಾಳೆ ನಾಳೆ ಮಾಡ್ಬೋದು. ಮಾಡೋಣ. ಓಕೆ, ಎಂಡ್ ಮಾಡಿ ಮಾತಾಜಿ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜಯ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದೀರಲ್ಲ ಎಲ್ಲರೂ? ಮಾತಾಜಿ ಲಿಂಕ್ ಹಾಕಿಲ್ಲ. ಕಳಿಸಿ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಕಡಿ ಕಳಿಸ್ತೇನಪ್ಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಮ್ಮೆ ಓಪನ್ ಆದ್ರೆ ಮತ್ತೆ ಇರ್ತದೆ ಅವರ ಕೈಗೆ.